ಸ್ಪಂದನ ವಾಹಿನಿಯ ಸಮಸ್ತ ವೀಕ್ಷಕರಿಗೆ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಕಲಾವಿದ. ಇದು ಕಲಾವಿದರ ಬದುಕಿನ ಕಥೆಯನ್ನು ಅವರಲ್ಲಿಯೇ ಕೇಳುವಂತಹ ವಿಶೇಷ ಕಾರ್ಯಕ್ರಮ. ಇವತ್ತು ನಮ್ಮೊಂದಿಗಿದ್ದಾರೆ ಒಂದು ವಿಶೇಷ ಪ್ರತಿಭೆ, ನೃತ್ಯಪಟು, ಹಾಗೆ ರಂಗೋಲಿ ಕೂಡ ಬಿಡಿಸ್ತಾರೆ. ಹಾಗೆ ವಿದ್ಯಾಭ್ಯಾಸವನ್ನ ಅಜ್ಜರ್ಕಾಡು ಮಹಿಳಾ ಕಾಲೇಜಿನಲ್ಲಿ ಮಾಡ್ತಾ ಇದ್ದಾರೆ ಅನ್ವಿತಾ ಕೋಟ್ಯಾನ್ ಅವರು. ಬನ್ನಿ ಅವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸಿಕೊಳ್ಳೋಣ. ಅನ್ವಿತಾ ಕೋಟ್ಯಾನ್ ಅವರೇ, ಕಾರ್ಯಕ್ರಮಕ್ಕೆ ಸ್ವಾಗತ. ಇವತ್ತು ಅವರ ನೃತ್ಯ ಕ್ಷೇತ್ರ, ಹಾಗೆ ಅವರಿಗೆ ಬೇರೆ ಏನು ಹವ್ಯಾಸಗಳಿವೆ, ಬೇರೆ ಏನು ಹೇಳುವಂಥದ್ದು ಅವರು ಇಷ್ಟಪಡುವಂಥ ಹಾಬೀಸ್ಗಳಿವೆ, ಅದರ ಬಗ್ಗೆ ಎಲ್ಲ ಮಾತನಾಡೋಣ. ಮೊದಲಿಗೆ ಅವರ ನೃತ್ಯ ಕ್ಷೇತ್ರದಿಂದ ಆರಂಭಿಸೋಣ. ನೀವೀಗ ಭರತನಾಟ್ಯವನ್ನ ಕಲಿತಾ ಇದ್ರಿ. ಮೊದಲು ನೀವು ಪ್ರಾರಂಭಿಸಿದ್ದು ಯಾವಾಗ? 2011 22 ಮೇಗೆ ನಾನು ಫಸ್ಟ್ ಡಾನ್ಸ್ ಕ್ಲಾಸ್ ಎಂಟರ್ ಆದದ್ದು. ಓಕೆ. ನನಗೆ ಅಂದರೆ ಮುಂಚೆ ಸಣ್ಣ ಇರುವಾಗ ಟಿ ವಿಯಲ್ಲಿ ಇದು ಡಿ ಡಿ ಚಂದನ ಚಾನೆಲಲ್ಲಿ ಭರತನಾಟ್ಯಂ ಪ್ರೋಗ್ರಾಮ್ಸ್ ಎಲ್ಲ ಬರುವಾಗ 3 years ಇರುವಾಗ ಅದೇ ನೋಡಿ ಮನೇಲಿ ಅದೇ ಮಾಡ್ತಿದ್ದೆ ಅಂತ ಹೇಳ್ತಿದ್ರು ಅಮ್ಮನವರು. ಹೊರಗೆಲ್ಲ ಕುಣಿಯೋದು ನೋಡಿ ನಂದು ನೇಬರ್ ಒಬ್ರು ಅಣ್ಣ ವ್ಯಾಸ ಅಂತ, ಅವರು ಮತ್ತೆ ಮನೇಲಿ ಬಂದು ಮಾತಾಡಿದ್ರು. ಅಂದ್ರೆ ಅವಳಿಗೆ ಅಷ್ಟು ಇಂಟ್ರೆಸ್ಟ್ ಉಂಟಲ್ಲ, ಹೌದು ಅವಳಿಗೆ ಅಷ್ಟು ಇಂಟ್ರೆಸ್ಟ್ ಉಂಟಲ್ಲ, ಯಾಕೆ ಅವಳನ್ನ ಡಾನ್ಸ್ ಕ್ಲಾಸಿಗೆ ಹಾಕ್ಬಾರ್ದು ಅಂತ ಹೇಳಿದ್ರು. ಆದ್ರೆ ಮನೆಯಲ್ಲಿ ಅಷ್ಟು ಯಾರಿಗೆ ಸಹ ಭರತನಾಟ್ಯಂ ಬಗ್ಗೆ ಯಾರು ನಮ್ಮ ಫ್ಯಾಮಿಲಿಯಲ್ಲಿ ಯಾರು ಸಹ ಇಲ್ಲ ಭರತನಾಟ್ಯಂ ಡಾನ್ಸರ್ಸ್. ಸೊ ಹೇಗೆ ಅಷ್ಟು ಐಡಿಯಾ ಇಲ್ಲ, ಮತ್ತೆ ಕ್ಲಾಸ್ ಇದ್ದ ಬಗ್ಗೆ ಸಹ ಯಾರದ್ದು ಕಾಂಟ್ಯಾಕ್ಟ್ ಇರ್ಲಿಲ್ಲ. ಆದ್ರೆ ನಂದು ಅಪ್ಪನವರದ್ದು ಮನೆಯಲ್ಲಿ ಯಕ್ಷಗಾನ ಸಂಘ ಇತ್ತು. ಸೊ ಅಪ್ಪನಿಗೆ ಏನಂದ್ರೆ ಯಕ್ಷಗಾನಕ್ಕೆ ಹಾಕ್ಬೇಕು ಅಂತ, ಬಟ್ ನಂಗೆ ಭರತನಾಟ್ಯಂ ಅದು ಅಂದ್ರೆ ಕಾಸ್ಟ್ಯೂಮ್ಸ್ ಎಲ್ಲ ನೋಡುವಾಗ ನಂಗೆ ಹೇಗೆ ಮಾಡಬೇಕು ಹಾಗೆ ಆಸೆ ಹುಟ್ಟಿ ಮಾಡ್ತಿದ್ದೆ. ಸ್ಟಾರ್ಟಿಂಗ್ ನಾನು ಕಲ್ತದ್ದು ಟಿವಿ ನೋಡಿ ಪರವಲಡವು, ಅದು ಕಲ್ತು ಅದನ್ನೇ ಮಾಡುದು. ಎಂತ ಸಾಂಗ್ ಬಂದ್ರು ನಂದು ಅದೇ ಸ್ಟೆಪ್. ಮತ್ತೆ ಅಣ್ಣ ನೋಡಿ ಅಮ್ಮನ ಹತ್ರ ಮಾತಾಡಿ ಅವ್ರು ನನ್ನನ್ನು ಕರ್ಕೊಂಡು ಹೋದದ್ದು. ಸೊ ಅವತ್ತಿಂದ ಇಲ್ಲಿವರೆಗೆ ನಿಮ್ಮ ಜರ್ನಿ ಹೇಗೆ ಕಂಟಿನ್ಯೂ ಆಗಿದೆ ಅದರ ಬಗ್ಗೆ ಮಾತಾಡೋಣ. ಸೊ ನೀವು ಹೇಳಿದ್ರೆ ನೀವು ಸಣ್ಣ ವಯಸ್ಸಿನಲ್ಲಿ ಅಂದ್ರೆ ನೋಡುವಾಗ ಮಕ್ಕಳಿಗೆ ಏನ್ ನೋಡಿದ್ರು ಅದು ಬೇಗ ಇಂಪ್ಯಾಕ್ಟ್ ಆಗ್ತದೆ. ಸೊ ಆಗ ನೀವು ದೂರದರ್ಶನದಲ್ಲಿ ಮಾಡಿದ ನಿಮ್ಮ ಅಮ್ಮ ಹೇಳಿದ್ರು ಅಂತ ನೀವು ಹೇಳಿದ್ರಿ. ಸೊ ಈಗ ಅಮ್ಮ ಅಂದ್ರೆ ಯಾವಾಗ್ಲೂ ಮನೆಯಲ್ಲಿರುವವರೇ ದೊಡ್ಡ ಕ್ರಿಟಿಕ್ಸ್ ಅಂತ ಹೇಳ್ಬೋದು. ಅಮ್ಮ ಅಂತೂ ಕರೆಕ್ಟ್ ಆಗಿ ಏನ್ ತಪ್ಪಾದ್ರೂ ಹೇಳ್ತಾರೆ. ಸೊ ಆಗದಕ್ಕೂ ಈಗ ಕ್ಲಾಸಿಗೆ ಹೋಗಿ ನೀವು ಮಾಡುವಂತಹ ಡ್ಯಾನ್ಸಿಗೆ ಅವರು ಎಷ್ಟು ಖುಷಿ ಪಡ್ತಾರೆ ಅಥವಾ ಎಷ್ಟು ಅವರು ಅದನ್ನ ಎಂಜಾಯ್ ಮಾಡ್ತಾರೆ? ತುಂಬಾನೇ ಎಂಜಾಯ್ ಮಾಡ್ತಾರೆ. ಆದ್ರೆ ಅಮ್ಮ ಪ್ರತಿ ಸರ್ತಿ ಯಾವಾಗ್ಲೂ ನೀನ್ ಒಳ್ಳೆ ಮಾಡಿದ್ದೀಯ ಅಂತ ಅಮ್ಮ ಹೇಳುದಿಲ್ಲ. ಯಾಕಂದ್ರೆ ಹಾಗೆ ಹೇಳಿದ್ರೆ ನಾವ್ ಅನ್ಕೊಳ್ತೇವೆ ನಾನೇ ಸರಿ ಅಂತ ಆಗಿ ಬಿಡ್ತೇವೆ. ಸೊ ಅಮ್ಮ ಎಲ್ಲಿಯಾದ್ರೂ ಎಂತ ಒಂದು ಸಿಂಗಲ್ ಮಿಸ್ಟೇಕ್ಸ್ ಅಮ್ಮ ಈಗ ಸಹ ಹೇಳ್ತಾರೆ. ಅದು ಬಹುಶಃ ಪ್ರತಿಯೊಬ್ಬರು ಅಮ್ಮ ಹಾಗೆ ಹೇಳುವುದಕ್ಕೆ ಯಾವುದೇ ಒಂದು ಕ್ಷೇತ್ರದಲ್ಲಿ ಎಲ್ಲರೂ ಮುಂದೆ ಹೋಗ್ಲಿಕ್ಕೆ ಸಾಧ್ಯ ಆಗ್ತದೆ. ಸೊ ನಿಮ್ಮ ಗುರುಗಳು ಯಾರು? ನೀವು ಯಾರಲ್ಲಿ ಕಲಿತಾ ಇದ್ದೀರಿ? ಈಗ ಯಾರಲ್ಲಿ ಕಲಿತಾ ಇದ್ದೀರಿ? ಡಾಕ್ಟರ್ ವಿದುಶ್ರೀ, ಡಾಕ್ಟರ್ ಮಂಜರಿ ಚಂದ್ರ ಪುಷ್ಪರಾಜ್ ಅವ್ರು ಸ್ಟಾರ್ಟ್ ಮಾಡಿದ್ದು ಅವರಿಂದ, ಈಗ ಕಲಿತಿರೋದು ಅವರು. ನೈಸ್. ಸೊ ಅದೇ ಅವರ ಬಗ್ಗೆ, ನಿಮ್ಮ ತಂಡದ ಬಗ್ಗೆ ಹೇಳಿ. ಸೃಷ್ಟಿ ಕಲಾ ಕುಟೀರ ಅಂತ ಉಡುಪಿಯಲ್ಲಿ, ಹಾಗೆ ಏನು ವಿಶ್ವದಾದ್ಯಂತ ಬಹಳ ಫೇಮಸ್ ಅಂತಾನೆ ಹೇಳಬಹುದು. ಸೊ ಅದ್ರ ಬಗ್ಗೆ ಹೇಳಿ. ನಾನ್ ಮುಂಚೆ ಜಾಯ್ನ್ ಆಗುವ ಮುಂಚೆ ಸೃಷ್ಟಿಗೆ ನಾನು ಫಸ್ಟ್ ಸ್ಟೂಡೆಂಟ್ ಅಂತಾನೆ ಹೇಳ್ಬೋದು. ಅಂದ್ರೆ ಅಕ್ಕ ಮುಂಚೆ ಬರೀ ಅಕ್ಕನವರೇ ಒಂದು 5-6 ಜನ ಟೀಮ್ ಮಾಡಿ ಬರೀ ಪರ್ಫಾರ್ಮ್ ಮಾಡ್ತಿದ್ರು. ಬೇರೆ ಬೇರೆ ಪ್ರೋಗ್ರಾಮ್ಸ್ ಎಲ್ಲ ಕೊಡ್ತಿದ್ರು. ಮತ್ತೆ ಅಕ್ಕ ಯಾವಾಗ ಡಾನ್ಸ್ ಕ್ಲಾಸ್ ಮಾಡ್ಬೇಕು ಅಂತ ಅವರಿಗೆ ಥಾಟ್ ಬಂತು, ಆಗ ಫಸ್ಟ್ ಸೇರಿದ ಸ್ಟೂಡೆಂಟ್ ನಾನೇ. ಸೊ ಸೃಷ್ಟಿದು ಫಸ್ಟ್ ಸ್ಟೂಡೆಂಟ್ ಅಂತ ಹೇಳ್ಬೋದು. ಸೇರಿದಾಗ ಎಲ್ಲ ಅಕ್ಕ ಅಡವು ಎಲ್ಲ ಸ್ಟಾರ್ಟ್ ಮಾಡಿದ್ರು. ಸೊ ನಂದು ಜೂನಿಯರ್ ಎಕ್ಸಾಮ್ಸ್ ಹಾಗೆ 5 years ಗ್ಯಾಪ್ ಆಯ್ತು. ಅಂದ್ರೆ ಅಕ್ಕ ಸಹ ಆಗ ನ್ಯೂ ಟೀಚಿಂಗ್ಗೆ, ಅಕ್ಕ ನ್ಯೂ, ಹಾಗೆ ಜೂನಿಯರ್ ಎಕ್ಸಾಮ್ ಮಾಡ್ಬೇಕು, ಎಕ್ಸಾಮ್ ಕಟ್ಟಬೇಕು ಐಡಿಯಾ ಇರ್ಲಿಲ್ಲ. ಬಟ್ ತುಂಬಾ ಪರ್ಫೆಕ್ಷನ್, ಎಲ್ಲರೂ ಹೇಳ್ತಾರೆ ಬೇಸಿಕ್ ಸ್ಟ್ರಾಂಗ್ ಇರಬೇಕು. ಸೊ ಅದು ನಂಗೆ ಸಿಕ್ಕಿದೆ. ಸೊ ಹ್ಯಾಪಿ. ಅಂದ್ರೆ ಬೇಸಿಕ್ ಸ್ಟ್ರಾಂಗ್ ಉಂಟು ನನ್ನದು. 5 ವರ್ಷದಲ್ಲಿ ಅಕ್ಕ ಎಷ್ಟು ಬೇಸಿಕ್ಸ್ ಅನ್ನು ಸ್ಟ್ರಾಂಗ್ ಮಾಡ್ಬೋದು ಅಷ್ಟು ಮಾಡಿದ್ದಾರೆ. ಮತ್ತೆ 2 years 1.5 years ನನ್ನನ್ನು ಅಕ್ಕ ಪ್ರೋಗ್ರಾಮ್ ಕೊಡ್ಲಿಕ್ಕೆ ಸೆಲೆಕ್ಟ್ ಮಾಡಿದ್ರು. ಸೋಲೋ ಡಾನ್ಸ್ ಆಡು ಪಾಂಬೆ ಅಂತ ಒಂದು ಸಾಂಗಿಗೆ ಸೋಲೋ ಡಾನ್ಸ್ ಮಾಡಿ ಅಕ್ಕನವರೊಟ್ಟಿಗೆ ನಾನು ಸಹ ಹೋಗ್ತಿದ್ದೆ ಪ್ರೋಗ್ರಾಮಿಗೆ. ಮತ್ತೆ ಹೈಸ್ಕೂಲಿಗೆ ಬರುವಾಗ ಹೈಸ್ಕೂಲ್ 7th ಅಲ್ಲಿ ಇರುವಾಗ ಅಕ್ಕ, ಆಗ ನಾನು ಸ್ವಲ್ಪ ತೋರ ಮತ್ತೆ ಬರ್ತೆ ಹಾಗೆ ಅಕ್ಕ ಗ್ರೂಪಿಗೆ ತಕೊಂಡ್ರು ಅಕ್ಕನವರೊಟ್ಟಿಗೆ. ಎಲ್ಲ ಸೀನಿಯರ್ಸ್ SDM ಅಲ್ಲೆಲ್ಲ ಕಲಿತಿದ್ದವ್ರೆಲ್ಲ ಅಕ್ಕನವ್ರು ಎಲ್ಲರೊಟ್ಟಿಗೆ ನಾನೊಬ್ಳು ಸಣ್ಣ ಹುಡುಗಿ ಅವರ ಟೀಮಲ್ಲಿ ಹಾಕಿದ್ರು. ಫಸ್ಟ್ ನನ್ನದು ಟೀಮ್ ಪರ್ಫಾರ್ಮೆನ್ಸ್ ಹೇಳಿದ್ರೆ ಶ್ರೀನಿವಾಸ ಕಲ್ಯಾಣ, ಅದು ನಂದು ಫಸ್ಟ್ ಟೀಮ್ ಪರ್ಫಾರ್ಮೆನ್ಸ್. ಅಲ್ಲಿಂದ ಮತ್ತೆ ಒಂದೊಂದೇ ಡಾನ್ಸ್ ಸ್ಟಾರ್ಟ್ ಆಯ್ತು. ಮತ್ತೆ ಜೂನಿಯರ್ ಎಕ್ಸಾಮ್ ಕಟ್ಟಿದೆ 2015 2019 ಸೀನಿಯರ್ ಆಯ್ತು. ಈಗ ವಿದ್ವತ್ ಪ್ರಿಪರೇಷನ್. ವೆರಿ ನೈಸ್. ಆಲ್ ದ ಬೆಸ್ಟ್ ನಮ್ಮ ಸ್ಪಂದನ ವಾಹಿನಿ ಕಡೆಯಿಂದ ಕೂಡ.
ಸೊ ನಿಮಗೆ ಹೇಳಿದ್ರೆ ನೀವು ಅಲ್ಲಿನ ಫಸ್ಟ್ ಸ್ಟೂಡೆಂಟ್ ಅಂತ. ಸೊ ಹಾಗಾಗಿ ಒಂದು ಸೃಷ್ಟಿ ನೀವು ಬೆಳೆಯುವುದ್ರ ಜೊತೆಗೆ ಸೃಷ್ಟಿ ಕೂಡ ಒಂದಷ್ಟು ಜನ ಸ್ಟೂಡೆಂಟ್ಸ್ ಬಂದು ಸೇರುವುದನ್ನು ಸಹ ನೀವು ಅಂದ್ರೆ ಅದು ಬೆಳೆಯುವುದನ್ನು ಸಹ ನೀವು ನೋಡಿದ್ರಿ. ಸೊ ನಿಮ್ಗೆ ಈಗ ಎಷ್ಟು ಖುಷಿ ಆಗ್ತದೆ ಅಂದ್ರೆ ನಾನು ಫಸ್ಟ್ ಸ್ಟೂಡೆಂಟ್ ಅಂತ ನೀವು ಹೇಳುವಾಗ ಪ್ರೌಡ್ ಫೀಲ್ ನಿಮ್ಮ ಮುಖದಲ್ಲಿ ಕಾಣ್ತಾ ಇತ್ತು. ಸೊ ಇವತ್ತೀಗ ತುಂಬಾ ಜನ ಕಲಿತಾ ಇದ್ದಾರೆ, ತುಂಬಾ ಜನ ಅವರ ಸ್ಟೂಡೆಂಟ್ಸ್ ಇದ್ದಾರೆ. ನಿಮಗೆ ಅದ್ರ ಬಗ್ಗೆ ಏನ್ ಅನ್ನಿಸ್ತದೆ? ತುಂಬ ಖುಷಿ ಆಗ್ತದೆ. ಒಬ್ಬೊಬ್ರು ಮತ್ತೆ ಎಲ್ಲ ಬೇರೆ ಡಾನ್ಸ್ ಕ್ಲಾಸಿಗೆ ಕಂಪೇರ್ ಮಾಡಿದರೆ ನಮ್ಮದು ಡಾನ್ಸ್ ಕ್ಲಾಸ್ ಒಂದು ಯುನೀಕ್ ಅಂತ ಹೇಳ್ಬೋದು. ಈಗ ಚೆನ್ನೈಯಲ್ಲಿ SDN ಅವರಿಗೆಲ್ಲ ಕಂಪೇರ್ ಮಾಡಿದರೆ ಅವರ ಸ್ಟೂಡೆಂಟ್ಸ್ ಎಂತ ಅಂದರೆ ಎಲ್ಲರೂ ಸಹ ಸೇಮ್ ಸ್ಟೈಲ್. ಹೀಗೆ ಗ್ರೂಪ್ ಪರ್ಫಾರ್ಮೆನ್ಸ್ ನೋಡಿದರೆ ಯಾರು ಅಂತ ಗೊತ್ತಾಗ್ಲಿಕ್ಕಿಲ್ವೇನೋ ಹಾಗೆ ಅಷ್ಟು ಒಂದೇ ರೀತಿಯ ಅವರ ಸ್ಟೈಲ್ಸ್. ಬಟ್ ಸೃಷ್ಟಿಯಲ್ಲಿ ಯುನೀಕ್ ಸ್ಟೈಲ್ ಹೇಳಿ ಎಲ್ಲ ಪ್ರತಿ ಒಬ್ಬ ಸ್ಟೂಡೆಂಟ್ ಅನ್ನು ನೀವು ಚೆಕ್ ಮಾಡಿದ್ರು ಯಾರದು ಸಿಮಿಲರ್ ಸ್ಟೈಲ್ ಇರುದಿಲ್ಲ, ಎಲ್ಲರದು. ಅಕ್ಕ ಹಾಗೆ ಟ್ರೈನ್ ಸಹ ಮಾಡಿದ್ದಾರೆ, ಅಂದ್ರೆ ಯಾರನ್ಸ ಅಕ್ಕ ಚೇಂಜ್ ಮಾಡ್ಲಿಕ್ಕೆ ಹೋಗ್ಲಿಲ್ಲ, ಬಟ್ ಪರ್ಫೆಕ್ಟ್ ಮಾಡ್ಲಿಕ್ಕೆ ಅದನ್ನೇ ಪರ್ಫೆಕ್ಟ್ ಮಾಡ್ಲಿಕ್ಕೆ ಹೋಗಿದ್ದಾರೆ. ಸೊ ಹಾಗೆ ಸೃಷ್ಟಿ ಎಲ್ಲ ಟೀಮಿಗಿಂತ ಯುನೀಕ್ ಅಂತ ಸಹ ಹೇಳ್ಬೋದು. ಮತ್ತೆ ಸೃಷ್ಟಿ ಒಂದು ಬರೀ ಡಾನ್ಸ್ ಕ್ಲಾಸ್ ಅಲ್ಲ, ಒಂದು ನಮ್ಗೆ ಫ್ಯಾಮಿಲಿ ಅಂತ ಸಹ ಹೇಳ್ಬೋದು. ಇವನ್ ಅಕ್ಕ ಸಹ ನಾವು ನಮ್ಮ ಗುರುವನ್ನು ಟೀಚರ್ ಅಂತ ಕರೆಯುವುದಕ್ಕಿಂತ ಎಲ್ಲ ಮಕ್ಕಳು ಸಹ ಅಕ್ಕ ಅಂತವೇ ಕರೆಯುವುದು. ಅಕ್ಕ ಹಾಗೆ ನೋಡ್ಕೊಳ್ತಾರೆ ಸಹ ನನ್ನ ಮಕ್ಕಳು. ನಮ್ದೊಂದು ಫ್ಯಾಮಿಲಿ ತರವೇ ಉಂಟು. ಈಗ ನಾನು ನಮ್ಮ ಪೇರೆಂಟ್ಸ್ಗೆ ಸಿಂಗಲ್ ಚೈಲ್ಡ್, ಬಟ್ ಅಕ್ಕ ಎಂತ ಹೇಳಿದ್ರೆ ಸೇಮ್ ಬ್ಲಡ್ ರಿಲೇಷನ್, ನಾವಿಬ್ರು ಒಡ ಹುಟ್ಟಿದವರು, ಹಾಗೆ ಆ ತರವೇ ನೋಡ್ತಾರೆ. ಖುಷಿ ಆಗ್ತದೆ. ಹೌದು. ಸೊ ಡ್ಯಾನ್ಸ್ ಕ್ಲಾಸ್ ಅಂದ್ರೆ ಡ್ಯಾನ್ಸ್ ಮಾಡುವ ಎಲ್ಲರಿಗೂ ಡ್ಯಾನ್ಸ್ ಕ್ಲಾಸ್ ಅಂದ್ರೆ ತುಂಬಾ ಪ್ರೀತಿ ಇರ್ತದೆ. ಯಾಕಂದ್ರೆ ಒಂದು ಕಾಲೇಜ್ ಸ್ಕೂಲ್ ಏನೋ ಆ ಟೈಮ್ ನಂತರ ನಾವು ಹೋಗಿ ಅಲ್ಲಿ ಸ್ಪೆಂಡ್ ಮಾಡ್ತೇವೆ, ಒಂದಷ್ಟು ಜನ ಫ್ರೆಂಡ್ಸ್ ಇರ್ತಾರೆ. ಬಹುಶಃ ಡ್ಯಾನ್ಸ್ ಕ್ಲಾಸ್ ಅಲ್ಲಿ ಹೋಗುವವರಿಗೆ ಕಾಲೇಜಲ್ಲಿ ಸ್ಕೂಲಲ್ಲೆಲ್ಲ ಫ್ರೆಂಡ್ಸ್ ಕಮ್ಮಿ, ಅದೇ ಒಂದು ಫ್ಯಾಮಿಲಿ ತರ ಇದೆ ಅಂತ. ಸೊ ಹಾಗಿರುವಾಗ ಬಹುಶಃ ಡ್ಯಾನ್ಸರ್ಸಿಗೆ ಸ್ಕೂಲ್ನದ್ದು ಫ್ರೆಂಡ್ಸ್, ಕ್ಲಾಸಿದು ಫ್ರೆಂಡ್ಸ್ ಎಲ್ಲ ಅಷ್ಟು ಏನು ಹೇಳುವಂಥದ್ದು ಒಡನಾಟ ಕಮ್ಮಿ. ಒಂದು ಡ್ಯಾನ್ಸ್ ಫ್ಯಾಮಿಲಿ ಅಂದ್ರೆ ಅಲ್ಲಿನ ಫ್ರೆಂಡ್ಸ್, ಅದ್ರ ಬಗ್ಗೆ ನಾವು ಯೋಚನೆ ಮಾಡ್ತಾ ಇರ್ತೇವೆ, ಅವರೊಟ್ಟಿಗೆ ಸ್ಪೆಂಡ್ ಮಾಡಿದಂತಹ ಟೈಮಲ್ಲಿ ನಾವು ಜಾಸ್ತಿ ಖುಷಿ ಪಡ್ತೇವೆ. ಸೊ ಹಾಗೆ ಪ್ರತಿಯೊಬ್ಬ ಡ್ಯಾನ್ಸರು ನಿಮ್ಮಲ್ಲಿ ಅವರ ಡ್ಯಾನ್ಸ್ ಸ್ಟೈಲಲ್ಲಿ ಅವ್ರು ಫೇಮಸ್ ಆಗಿದ್ದಾರೆ. ಸೊ ಎಲ್ರಿಗೆ ಪರಿಚಿತರಿರುವಂಥವ್ರು. ಸೊ ನಿಮ್ಮ ಒಡನಾಟ ಕ್ಲಾಸಲ್ಲಿರುವಾಗ ಅಥವಾ ಪ್ರೋಗ್ರಾಮ್ಸಿಗೆ ಹೋಗುವಾಗೆಲ್ಲ ಹೇಗಿರ್ತದೆ? ಎಲ್ಲ ಮಕ್ಕಳು ಅಂದ್ರೆ ಈಗ ಇರುವ ನಮ್ಮ ಟೀಮಲ್ಲಿ ನಾನೇ ಸೀನಿಯರ್ ಅಂತ ಹೇಳ್ಬೋದು. ಅಂದ್ರೆ ಅಕ್ಕ ಫಸ್ಟ್, ಸೆಕೆಂಡ್ ನಾನು, ಎಲ್ಲರೂ ನನ್ನ ಜೂನಿಯರ್ಸ್. ಬಟ್ ಎಲ್ಲಿ ಸಹ ನಾನ್ ಸೀನಿಯರ್, ನಾನು ಫಸ್ಟ್ ಸ್ಟೂಡೆಂಟ್ ಹಾಗೆ ಅಹಂಕಾರ ಆಗ್ಲಿ ಅಥವಾ ನಾನೊಬ್ಳು ಬೇರೆ ಹಾಗೆ ಎಲ್ಲಿ ಸಹ ಮಾಡುದಿಲ್ಲ. ಸಣ್ಣ ಮಕ್ಕಳಿಂದ ಹಿಡಿದು ಸೀನಿಯರ್ಸ್ ವರೆಗೆ ಎಲ್ಲರೂ ಸಹ ಈಕ್ವಲ್, ಒಂದೇ ತರವೇ ಇದ್ದೇವೆ. ಸೊ ಈಗ ಪ್ರಾಕ್ಟೀಸ್ ಸೆಷನ್ ಒಂದು ಗಮ್ಮತ್ತಾದ್ರೆ ಆನ್ ಸ್ಟೇಜ್ ಅಲ್ಲಿ ಕೆಲವೊಮ್ಮೆ ಗಮ್ಮತ್ತಾಗೋದು ಆಬ್ವಿಯಸ್ಲಿ ಇರ್ತದೆ. ಸೊ ಆ ಎಕ್ಸ್ಪೀರಿಯನ್ಸ್ ಎಲ್ಲ ಹೇಗೆ ಆಗ್ತದೆ, ಎಷ್ಟು ಖುಷಿ ಆಗ್ತದೆ? ಅದು ಅಂದ್ರೆ ಒಂದು ಗಮ್ಮತ್ತಿದೆ ಯಾವ್ದಾರು ಒಂದು ಹೇಳಿ ನಮಗೆ, ನೆನಪು ಮಾಡ್ಕೊಂಡು. ಹಾಗೆ ತುಂಬಾ ಆಗಿರ್ತದೆ, ಬಟ್ ತುಂಬಾ ಏನು ಹೇಳುವಂಥದ್ದು ನೆನೆಸ್ಕೊಂಡ ಕೂಡ್ಲೆ ನಗುವಂಥದ್ದು ಅಥವಾ ಅದೊಂದು ಗಮ್ಮತ್ತಾಗಿದೆ ಮಾರೆ ಅಂತ ಅನ್ಸುವಂಥದ್ದು. ತಿರುಚೆಂದೂರು, ಚೆನ್ನೈ, ತಮಿಳ್ನಾಡು ತಿರುಚೆಂದೂರು ಅಂತ ಟೆಂಪಲ್. ಆ ಟೆಂಪಲ್ ಅಲ್ಲಿ ಅಂದ್ರೆ ನಾವು 5 ಜನ ಮಾತ್ರ ಹೋದದ್ದು. ಆಗ ಆ ಟೀಮ್ ಅಲ್ಲಿ ನಾನೇ ಸಣ್ಣವಳು. 5 ಜನರಲ್ಲಿ 4 ಜನ ಅಕ್ಕನವರು, ಮಂಜರಿ ಅಕ್ಕ ಹಾಗೆ ನಾನು. ದಶಾವತಾರ ಮಾಡಿದ್ವಿ, ಒಂದು ನೃತ್ಯ ರೂಪಕ ದಶಾವತಾರ. ಅದು ಮಾಡುವಾಗ ಅಕ್ಕ ಎಂತ ಹೇಳಿದ್ರೆ ಪ್ರತಿ ದಿನ ನಮ್ಗೆ ಮಾತ್ರ ಪ್ರಾಕ್ಟೀಸ್ ಕೊಡ್ತಾರೆ, ಅಂದ್ರೆ ನಮ್ಮನ್ನ ಗೈಡ್ ಮಾಡ್ತಾರೆ. ಸೊ ಅಕ್ಕನಿಗೆ ಅಷ್ಟು ನೆನಪಿರುದಿಲ್ಲ. ಆ ಪ್ರೋಗ್ರಾಮ್ ಅಲ್ಲಿ ಹೀಗೆ ಸರ್ಕಲ್ ಅಲ್ಲಿ ನಿಂತು ಮಾಡೋ ಒಂದು ಸೀನ್ ಬುದ್ಧಂದು ಆಗುವಾಗ ನಾವೆಲ್ಲರೂ ಪ್ರಾಕ್ಟೀಸ್ ಮಾಡಿದವರು ಸರಿ ಮಾಡ್ತಿದ್ವಿ, ಅಕ್ಕ ಮರ್ತು ಹೋಗಿ ಬೇರೆ ಮಾಡಿದ್ರು. ಅದು ಹೀಗೆ ಅಕ್ಕ ಮಿಡಲ್ ಅಲ್ಲಿ ನಿಂತಿದ್ರು, ಅವರ ಸೈಡ್ ಅಲ್ಲಿ ನಿಂತ ಅಕ್ಕನವ್ರು ಅಂತ ಅಕ್ಕನನ್ನ ನೋಡಿ ಅವ್ರು ಕನ್ಫ್ಯೂಸ್ ಆಗಿ ಅವರದ್ದೇ ಮಾಡಿದ್ದು. ಇಲ್ಲಿ ನಾವು ಸರಿ ಮಾಡಿದವರು ಆಡಿಯನ್ಸ್ಗೆ ನಾವು ರಾಂಗ್ ಅಂತ ಪಾಯಿಂಟ್, ಸರಿ ಮಾಡಿದವರು ರಾಂಗ್ ಅಂತ ಪಾಯಿಂಟ್ ಔಟ್. ಸೊ ಹಾಗೆಲ್ಲ ತುಂಬಾ ಆಗಿದೆ. ಮತ್ತೆ ಸ್ಟೇಜ್ ಅಲ್ಲಿ ಮಾತಾಡುದು, ಸರ್ಕಲ್ ಸೀನ್ಸ್ ಬರುವಾಗ ನಾವು ತುಂಬಾ ಮಾತಾಡ್ತೇವೆ. ಆಡಿಯನ್ಸ್ಗೆ ಬ್ಯಾಗ್ ಹಾಕಿದ್ರೆ ಆಚೆ ಹೋಗು ಈಚೆ ಹೋಗು, ಇಲ್ಲಿ ಪ್ಲೇಸ್ಮೆಂಟ್ ಎಲ್ಲ ನಾವು ಸ್ಟೇಜ್ ಅಲ್ಲಿ ತುಂಬಾ ಮಾತಾಡ್ತೇವೆ. ಅದೆಲ್ಲ ಒಂದು ಖುಷಿ. ಈಗ ನಾ ಅದೇ ಹೇಳಿದೆ, ಫ್ಯಾಮಿಲಿ ತರ ಇರ್ತೀರ ಅಂತ. ಒಂದು ಟ್ರಾವೆಲ್ ಮಾಡುವಾಗ ಅದು ಇನ್ನೊಂದು ಗಮ್ಮತ್ತು, ಅದು ಎಕ್ಸ್ಟ್ರಾರ್ಡಿನರಿ ಅಂತ ಹೇಳ್ಬೋದು. ಸೊ ಅಲ್ಲಿ ನೀವು ಹೇಗೆ ಟೈಮ್ ಸ್ಪೆಂಡ್ ಮಾಡ್ತೀರಿ ಒಟ್ಟಿಗೆ ಟ್ರಾವೆಲ್ ಮಾಡುವಾಗ, ದೂರ ಟ್ರಾವೆಲ್ ಮಾಡುವಾಗ ಎಲ್ಲ ಇನ್ನೂ ಸಹ ಫನ್ ಇರ್ತದೆ. ಸೊ ಅದ್ರ ಬಗ್ಗೆ. ದೂರ ಟ್ರಾವೆಲ್ ಮಾಡುವಾಗ ಗೇಮ್ಸ್ ಎಲ್ಲ ಆಡ್ತೇವೆ, ಇಲ್ಲ ಅಂದ್ರೆ ನಮ್ದೇ ಡಾನ್ಸ್ ಇದ್ರ ಬಗ್ಗೆ ಮಾತಾಡುದು, ಡಿಸ್ಕಷನ್. ಈಗಂತೂ ಮಕ್ಳಿರುವ ಇದ್ರಿಂದ ಗೇಮ್ಸ್ ಜಾಸ್ತಿ. ಮುಂಚೆ ಟೈಮ್ ಪಾಸ್ ಆಗ್ಬೇಕಲ್ಲ, ಮುಂಚೆ ಎಲ್ಲ ಆದ್ರೆ ನಾವಂದ್ರೆ ಅಕ್ಕನವರೆಲ್ಲ SDM ಸ್ಟೂಡೆಂಟ್ಸ್. ಸೊ
ಪ್ರೋಗ್ರಾಮ್ ಇಲ್ಲಿ ಗಾಡಿಯಲ್ಲಿ ಕೂತ್ರೆ ಪ್ರೋಗ್ರಾಮ್ ಸ್ಪಾಟ್ ರೀಚ್ ಆಗೋ ತನಕ ಅಕ್ಕನವ್ರದ್ದು ಅದೇ ಓದುದಲ್ಲ ಅದೇ ಹೇಳುದು. ಅಂದ್ರೆ ಮೆಡಿಸಿನ್ ಹಾಗೆ ಅದು ವಾತ ಪಿತ್ತ ಕಫ ಅದ್ರದ್ದು ಎಕ್ಸ್ಪ್ಲನೇಷನ್. ಸೊ ಪ್ರತಿ ಪ್ರೋಗ್ರಾಮ್ ಅಲ್ಲಿ ಸಹ ಅದೇ ಡೆಫಿನೇಷನ್, ಅದ್ರದೇ ಡೆಫಿನೇಷನ್. ಸೊ ನಮ್ಗೆ ಅದು ಆಗ ನಾವಂದ್ರೆ ಹೈಸ್ಕೂಲ್ ಪ್ರೈಮರಿ ಅಲ್ಲಿ ಆಗ ನಮ್ಗೆ ಸ್ಪೆಷಲ್ ಅದು ಕೇಳಿ ಕೇಳಿ ನಮ್ಗೆ ಅದು ಬಾಯ್ ಹರ್ಟ್ಸ್ ಆಗ್ತಿತ್ತು. ಹಾಗೆ ಟ್ರಾವೆಲಿಂಗ್ ಫುಲ್ ನಮ್ಗೆ ಥಿಯರಿ ಪಾಠ ಮಾಡ್ತಾ ಇದ್ವಿ. ಸೊ ಅದೇ ನೀವೀಗ ಇಷ್ಟು ವರ್ಷ ಅಂದ್ರೆ ಏನು 2011 ಇಂದ ಕಲಿತಾ ಇದ್ರಿ ಹೇಳಿದ್ರಿ. ಸೊ ನಿಮಗೆ ಪರ್ಸ್ನಲಿ ನೀವೊಂದು ಸ್ಟಾರ್ಟಿಂಗ್ ಮಾಡ್ತಾ ಇದ್ದ ಪರ್ಫಾರ್ಮೆನ್ಸ್ಗಳಿಗೂ ಈಗ ಮಾಡ್ತಾ ಇರುವಂತಹ ಪರ್ಫಾರ್ಮೆನ್ಸ್ಗಳಿಗೆ ಅಂದರೆ ಯಾರು ಎಂಥದೇ ಎಷ್ಟೇ ಕಮೆಂಟ್ ಮಾಡಿದ್ರು ನಮಗೆ ಒಂದು ಸೆಲ್ಫ್ ಸ್ಯಾಟಿಸ್ಫ್ಯಾಕ್ಷನ್ ಅಂತ ಇರ್ತದೆ. ಸೊ ನಿಮಗೆ ಡ್ಯಾನ್ಸ್ ಪರ್ಫಾರ್ಮೆನ್ಸ್ ಮಾಡುವಾಗ ಅದರ ಬಗ್ಗೆ ಅಂದರೆ ಅದು ಹೇಗೆ ಆಗ್ತದೆ, ಅಥವಾ ನಿಮ್ಗೆ ಯಾವತ್ತಾದರೂ ನಂಗೆ ಇವತ್ತು ಮಾಡಿ ತುಂಬ ಖುಷಿ ಅಂದರೆ ನಮಗೆ ಅದು ಸ್ಯಾಟಿಸ್ಫ್ಯಾಕ್ಷನ್ ಇಲ್ಲ ಆದರೆ ಯಾರೇ ಎಷ್ಟು ಚಂದ ಆಯಿತು ಹೇಳಿದ್ರು ಅದು ನಮಗೆ ಹೌದಾ ಸರಿ ಹಾಗೆ ಫೀಲ್ ಆಗ್ತದೆ. ಸೊ ಅದು ನಿಮಗೆ ಅಂದರೆ ತುಂಬ ಇವತ್ತಿನ ಪರ್ಫಾರ್ಮೆನ್ಸ್ ಹಾಗೆ ಪ್ರತಿ ಸತಿ ನಾನು ಮಾಡಬೇಕಂತ ಅನಿಸಿದೆ ಯಾವ್ದಾದ್ರು ಒಂದು ಸ್ಟೇಜ್ ಪರ್ಫಾರ್ಮೆನ್ಸ್, ಅಥವಾ ಯಾವ್ದಾದ್ರು ಕೆಲವೊಮ್ಮೆ ಈ ಟೆಂಪಲಲ್ಲಿ ಮಾಡುವಾಗ ದೇವರೆದ್ರಿಗೆ ಮಾಡಿದಂಥದ್ದು ಕೆಲವೆಲ್ಲ ತುಂಬ ಸ್ಯಾಟಿಸ್ಫ್ಯಾಕ್ಷನ್ ಆಗಿರ್ತದೆ. ಸೊ ಅಂಥದ್ದು ಯಾವ್ದಾದ್ರು ಇದೆಯಾ? ಅಂದ್ರೆ ಸ್ಟೇಜ್ ಪರ್ಫಾರ್ಮಿಗಿಂತ ಸಹ ನಮ್ಗೆ ಟೆಂಪಲ್ ಮುಂದೆ ದೇವರ ಮುಂದೆ ಸೇವೆ ನಾವು ಪ್ರತಿ ಸರ್ತಿ ಶಿವರಾತ್ರಿ ಮತ್ತೆ ನವರಾತ್ರಿಗೆ ಪ್ರತಿ ಟೆಂಪಲ್ ತಂಡದಿಂದವೂ ಮಾಡ್ತೇವೆ. ನವರಾತ್ರಿಗೆ ನಾವು ಹೆಚ್ಚಾಗಿ ಸೋಲೋ ಆಗಿ ಹೋಗ್ತೇವೆ, ನಾವೇ ನಮ್ಗೆ ಇಷ್ಟ ಬಂದ ಟೆಂಪಲ್ ಅಲ್ಲಿ ಪರ್ಮಿಷನ್ ಕೇಳಿ ಅಲ್ಲಿ ಮಾಡ್ತೇವೆ. ಕೆಲವು ಕಡೆ ತುಂಬಾ ದೇವರ ಮುಂದೆ ಮಾಡ್ಲಿಕ್ಕೆ ಸಿಗ್ತದೆ. ಅಂತ ಸಿಚುವೇಶನ್ ಅಲ್ಲಿ ನಮ್ಗೆ ಅಂದ್ರೆ ಆಡಿಯನ್ಸ್ಗಿಂತ ಸಹ ದೇವರು ನಮ್ಮನ್ನು ನೋಡ್ತಿದ್ದಾರೆ ಅಂತ ಹೇಳುದೊಂದು ಪ್ರೌಡ್ ಫೀಲಿಂಗ್ಸ್. ಮತ್ತೆ ಅಂತ ಸಿಚುವೇಶನ್ ಅಲ್ಲಿ ನಮ್ದು ಸ್ಟೇಜಿಗೆ ಕಂಪೇರ್ ಮಾಡಿದ್ರೆ ಅಲ್ಲಿ ನಮ್ದು ಪರ್ಫಾರ್ಮೆನ್ಸ್ ತುಂಬಾನೇ ಸ್ಯಾಟಿಸ್ಫ್ಯಾಕ್ಷನ್, ಕಲ್ತದಕ್ಕೆ ಒಂದು ಹೆಮ್ಮೆ ಇರ್ತದೆ, ಕಲ್ತದಕ್ಕೆ ಒಂದು ಏನೋ ಮಾಡಿದ್ವಿ ಅಂತ. ಅಂದ್ರೆ ಆಡಿಯನ್ಸ್ ಸಹ ಇಂಪಾರ್ಟೆಂಟ್. ಆಸ್ ಅ ಡಾನ್ಸರ್ ನಮ್ಗೆ ಆಡಿಯನ್ಸ್ ಇಂಪಾರ್ಟೆಂಟ್, ಆಡಿಯನ್ಸ್ ಸ್ಟೇಜ್ ಇಂಪಾರ್ಟೆಂಟ್. ಬಟ್ ಆದ್ರೂ ಸಹ ಸ್ಯಾಟಿಸ್ಫ್ಯಾಕ್ಷನ್ ಸಿಗೋದು ದೇವ್ರ ಮುಂದೆ ಮಾಡಿದಾಗ. ಅಂದ್ರೆ ನಾವು ಪ್ರತಿ ಸತಿ ಆನ್ ಸ್ಟೇಜ್ ಮಾಡುವಾಗ ಯಾವುದೇ ಒಂದು ಹಾಡಿನಲ್ಲಿ ಆಗಿರ್ಬೋದು, ಕೃತಿಯಲ್ಲಿ ಆಗಿರ್ಬೋದು ಹೊಗಳ್ತೇವೆ ದೇವರು, ಬಟ್ ಅದೇ ದೇವರ ಎದುರಿಗೆ ಬಂದಾಗ ಅದು ರಿಯಲ್ ಎಕ್ಸ್ಪ್ರೆಷನ್ ಫೀಲ್ ಅಲ್ಲಿ ಬರುತ್ತೆ ಖಂಡಿತವಾಗಿ. ಸೊ ಇದ್ರ ಬಗ್ಗೆ ಇನ್ನಷ್ಟು ಮಾತನಾಡೋಣ, ಅದಕ್ಕಿಂತ ಮುಂಚೆ ಒಂದು ಪುಟ್ಟ ವಿರಾಮ ತೆಗೆದುಕೊಂಡು. ನೋಡಿದ್ರಲ್ಲ ವೀಕ್ಷಕರೇ, ಅನ್ವಿತಾ ಕೋಟ್ಯಾನ್ ಅವರೊಟ್ಟಿಗೆ ಇನ್ನಷ್ಟು ಮಾತನಾಡಲಿಕ್ಕಿದೆ, ಹಾಗೆ ಅವರ ಓದಿನ ಬಗ್ಗೆ, ಅವರ ಇತರ ಹವ್ಯಾಸಗಳ ಬಗ್ಗೆ ತಿಳ್ಕೊಳ್ಳೋಣ. ಅದಕ್ಕಿಂತ ಮುಂಚೆ ಒಂದು ಪುಟ್ಟ ವಿರಾಮ. ಸ್ಪಂದನ ವಾಹಿನಿಯ ಸಮಸ್ತ ವೀಕ್ಷಕರಿಗೆ ಮತ್ತೊಮ್ಮೆ ಸ್ವಾಗತ. ನೀವಿವತ್ತು ನೋಡ್ತಾ ಇದ್ದೀರಾ ನೃತ್ಯ ಕಲಾವಿದೆ ನಮ್ಮೊಟ್ಟಿಗೆ ಅನ್ವಿತಾ ಕೋಟ್ಯಾನ್ ಅವರಿದ್ದಾರೆ. ಬನ್ನಿ ಅವರನ್ನ ಮತ್ತೊಮ್ಮೆ ಕಾರ್ಯಕ್ರಮಕ್ಕೆ ಸ್ವಾಗತಿಸಿಕೊಳ್ಳೋಣ, ಹಾಗೆ ಅವರ ಈ ನೃತ್ಯ ಕ್ಷೇತ್ರದ ಸಾಧನೆ ಬಗ್ಗೆ ಇನ್ನಷ್ಟು ತಿಳಿದುಕೊಳ್ಳೋಣ. ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ. ಸೊ ನಾವಾಗ ಅದೇ ಡ್ಯಾನ್ಸ್ ಕ್ಲಾಸ್ನ ಬಗ್ಗೆ ಮಾತಾಡ್ತಿದ್ವಿ. ಈ ಭರತನಾಟ್ಯದಲ್ಲಿ ಆಗಿರಬಹುದು ಅಥವಾ ಇಂತಹ ನೃತ್ಯಗಳನ್ನು ಏನು ಹೇಳುವಂಥದ್ದು, ಭರತನ ನಾಟ್ಯಶಾಸ್ತ್ರದಲ್ಲಿ ಮೆನ್ಷನ್ ಆಗಿರುವಂತಹ ನೃತ್ಯಗಳನ್ನು ಕಲಿಯುವವರಿಗೆ ಗುರು ಇನ್ನೊಟ್ಟಿಗೆ ಒಂದು ಸಂಬಂಧ ಅದೊಂಥರ ಬೇರೆ ರೀತಿಯಾಗಿರ್ತದೆ. ಅಂದರೆ ನಾವು ಎಲ್ಲದಕ್ಕೂ ಮೀರಿ ಅವರನ್ನು ಒಂದು ಅವಲಂಬಿಸಿರ್ತೇವೆ, ಆದರೆ ಹಾಗೆ ಅವರ ಮಾತಿಗೆ ಬೆಲೆ ಕೊಡ್ತೇವೆ. ಸೊ ಹಾಗೆ ನಿಮ್ಮ ಗುರುವಿನೊಟ್ಟಿಗೆ ನಿಮ್ಮ ಸಂಬಂಧ ಹೇಗಿದೆ? ನೀವಾಗ ಹೇಳಿದ್ರೆ ಅಕ್ಕನಾಗಿದೆ, ಆದ್ರೂ ಕೂಡ ಅದೊಂಥರ ಸ್ಪೆಷಲ್ ಬಾಂಡ್. ಅದರ ಬಗ್ಗೆ ಹೇಳೋದಾದ್ರೆ ಅಕ್ಕ ಎಲ್ಲಿ ಸಹ ಸ್ಟೂಡೆಂಟ್ ಅನ್ನೋ ಭಾವನೆಯಿಂದ ಎಲ್ಲಿ ಸಹ ನೋಡ್ಲಿಲ್ಲ ನಂಗೆ. ಇವನ್ ಅವ್ರು ಇಲ್ಲದಿದ್ರೆ ಅವ್ರ ಕ್ಲಾಸಸ್ ಮಾಡ್ಲಿಕ್ಕೆ ಕೊಡ್ತಾರೆ. ಮತ್ತೆ ಆಸ್ ಅ ಡಾನ್ಸ್ ಕ್ಲಾಸ್ ಬಿಟ್ಟು ಅಕ್ಕ ಹೀಗೆ ಹೊರಗೆ ಇದ್ರು ಸಹ ಎಂತ ಹಾಕುದಿದ್ರು ನನ್ನ ತಂಗಿ, ನನ್ನ ಮಕ್ಕಳು ಹಾಗೆ ಹೇಳುದು. ತುಂಬಾ ಸಪೋರ್ಟಿವ್ ಇದ್ದಾರೆ ಅಕ್ಕ. ಮತ್ತೆ ಮನೆಯಲ್ಲಿ ಹೇಳುದಾದ್ರೆ ಅಮ್ಮನವರಿಗೆ ಅದೊಂದು ಸಿಟ್ಟುಂಟು. ನಮ್ಗೀಗ ಅಮ್ಮನವ್ರು ಎಂತಾದ್ರು ನೀನ್ ಅದ್ ಮಾಡ್ಬೇಡ ಇದು ಮಾಡ್ಬೇಡ ಅಂತ ಹೇಳಿದ್ರೆ ಅಷ್ಟು ಕೇಳುದಿಲ್ಲ. ಬಟ್ ಅಕ್ಕ ಒಮ್ಮೆ ಹೇಳಿದ್ರೆ ಕೇಳಿದ್ ಓಕೆ, ಅಕ್ಕ ಅದು ಅಕ್ಕ ಅದು ಮಾಡು ನೀನ್ ಮಾಡ್ಬೇಕಿದು ಹೇಳಿದ್ರೆ ಇಮಿಡಿಯೇಟ್ ಆಗ್ತದೆ. ಬಟ್ ಅದೇ ಪೇರೆಂಟ್ಸ್ ಹೇಳಿದ್ರೆ ಸ್ವಲ್ಪ ಯೋಚನೆ ಮಾಡ್ತೇವೆ, ಮಾಡ್ಬೇಕಾ, ಆಗ ನಮ್ಮ ಇಂಟ್ರೆಸ್ಟ್ ನೋಡ್ತೇವೆ, ನಮ್ಗೆ ಇಂಟ್ರೆಸ್ಟ್ ಇಲ್ಲದಿದ್ರೆ ಬೇಡ. ಬಟ್ ಅಕ್ಕ ಹೇಳಿದ್ರೆ ಆಯ್ತು, ಫಿನಿಶ್ ಆದಾಗೆ, ಅದು ವರ್ಕ್ ಕಂಪ್ಲೀಟ್ ಆದಾಗೆ. ಮದ್ಭುತ ಶೃಂಗಂ
ದಲಿತ ಹಿರಣ್ಯ ಕಶಿಪೂತನಂ ದಲಿತ ಹಿರಣ್ಯ ಕಶಿಪೂತನಂ ವೃಂದಂ ಕೇಶವಾಧೃತ ನರಹರಿರೂಪ ಕೇಶವಾಧೃತ ನರಹರಿರೂಪ ಜಯ ಜಗದೀಶ ಹರೇ ಹರೇ ಜಯ ಜಗದೀಶ ಹರೇ ಹರೇ ಜಯ ಜಗದೀಶ ಹರೇ. ಸೊ ಹೀಗೆ ಈಗ ನಿಮ್ಮ ಡಾನ್ಸ್ ಕ್ಲಾಸಸ್ ವೀಕ್ಲಿ ಹೇಗಿರ್ತದೆ? ಸೊ ಎಲ್ಲೆಲ್ಲಿ ಇದೆ ಅದ್ರ ಬಗ್ಗೆ ಹೇಳಿ, ಅಂದ್ರೆ ಯಾರಿಗಾದ್ರೂ ಕಲೀಲಿಕ್ಕೆ ಇಂಟ್ರೆಸ್ಟ್ ಇದ್ರೆ ಅವರು ಕೂಡ ಜಾಯಿನ್ ಆಗಬಹುದು. ಡಾನ್ಸ್ ಕ್ಲಾಸಸ್ ಅಂದ್ರೆ ಅಕ್ಕ ವೀಕ್ಲಿ 4 days ಮಾಡ್ತಾರೆ. ಟ್ಯೂಸ್ಡೇ, ಥರ್ಸ್ಡೇ, ಸ್ಯಾಟರ್ಡೆ, ಸಂಡೇ. ಮತ್ತೆ ಈಗ ಮುಂಚೆ ಅಕ್ಕ ಮಲ್ಪೆಯಲ್ಲೆಲ್ಲ ಮಾಡ್ತಿದ್ರು, ಬಟ್ ಈಗ ಉಡುಪಿಯಲ್ಲಿ ತುಂಬಾ ಸ್ಟೂಡೆಂಟ್ಸ್ ಆಗ್ಲಿಕ್ಕೆ ಹೋಗಿ ಅಲ್ಲೆಲ್ಲ ಟ್ರಾವೆಲ್ ಮಾಡ್ಲಿಕ್ಕೆ ಆಗ್ತಿಲ್ಲ. ಸೊ ಮಣಿಪಾಲಿದ್ದು ಕ್ಲಾಸಸ್ 2 ಕ್ಲಾಸ್ ಉಂಟು. ಸೊ ಒಂದು ಕ್ಲಾಸ್ ನಾನು ಹ್ಯಾಂಡಲ್ ಮಾಡ್ತಿದ್ದೇನೆ ವೈಷ್ಣವಿ ಟೆಂಪಲ್ ಅಲ್ಲಿ. ಮತ್ತೆ ಮಣಿಪಾಲ್ MGC ಕಾಲೇಜಲ್ಲಿ ಮಾಡ್ತಿದ್ದಾರೆ ಅಕ್ಕ, ರೀಸೆಂಟ್ ಆಗಿ ಸ್ಟಾರ್ಟ್ ಮಾಡಿದ್ದು. ಮತ್ತೆ ಉಡುಪಿಯಲ್ಲಿ ನಮ್ಮದಂದ್ರೆ ಓನ್ ಪ್ಲೇಸ್ ಅಂತ ಇಲ್ಲ, ನಾವೀಗ ರೆಂಟಿಗೆ ತಕೊಂಡು ಮಾಡ್ತಿದ್ದೇವೆ. ನೈವೇದ್ಯ ಹೋಟೆಲ್ ಇದು 3rd floor ಅಲ್ಲಿ. ಸೊ 200 ಸ್ಟೂಡೆಂಟ್ಸ್ ತನಕ ಇದ್ದಾರೆ, ಸಣ್ಣ ಮಕ್ಕಳಿಂದ ಸೀನಿಯರ್ಸ್, ಪೇರೆಂಟ್ಸ್ ಸಹ ಜಾಯಿನ್ ಆಗ್ತಿದ್ದಾರೆ. ಖುಷಿ ಆಯ್ತು ಕೇಳಿ. ಸೊ ಈಗ ನಾ ಅದೇ ನಿಮ್ಮ ಗುರುವಿನೊಟ್ಟಿಗೆ ಸಂಬಂಧ ಮಾತಾಡ್ತಿದ್ದೆ, ಅವರ ಬಾಂಡ್ ನೀವೀಗ ಹೇಳಿದ್ರೆ ನೀವು ಕ್ಲಾಸ್ ಮಾಡ್ತೀರಿ ಅಂತ, ಆ ಮಕ್ಕಳೊಟ್ಟಿಗೆ ನಿಮ್ಮ ಬಾಂಡ್ ಹೇಗಿದೆ? ಅವರಿಗೀಗ ಕಲಿಸುವಾಗ ನೀವು ಹೇಗೆ? ಯಾಕಂದ್ರೆ ಪೇಷನ್ಸ್ ತುಂಬಾ ಬೇಕು, ಸಣ್ಣ ಮಕ್ಕಳಿಗೆ ಹೇಳಿಕೊಡುವಾಗ ತುಂಬಾ ಪೇಷನ್ಸ್ ಬೇಕು. ಅದು ನಾವೆಷ್ಟು ಇರಬೇಕು ಅಂದ್ರೆ ಅದು ಅದಕ್ಕಿಂತ ಜಾಸ್ತಿಯೇ ಬೇಕಾಗ್ತದೆ. ಸೊ ಆ ಎಕ್ಸ್ಪೀರಿಯನ್ಸ್ ಹೇಗೆ? ನೀವು ಟೀಚ್ ಮಾಡಿ ಎಷ್ಟು ಸಮಯ ಆಯ್ತು ಸ್ಟಾರ್ಟ್ ಮಾಡಿ? ಸೊ ಸ್ಟಾರ್ಟ್ ಮಾಡಿ ನಿಯರ್ಲಿ ಈಗ 1 year ಆಗ್ತಾ ಬಂತು. ಅಂದ್ರೆ ಅಕ್ಕ ಫ್ರೀ ಇಲ್ಲ ಅಂತ ಹೇಳಿ ನಾನು ಹ್ಯಾಂಡಲ್ ಮಾಡ್ತಿರೋದು. ಕ್ಲಾಸಸ್ ಮಾಡುದು ನಂಗೆ ಅಕ್ಕ ಮುಂಚೆ ಟ್ರೈನ್ ಮಾಡಿದ್ರು. ಅಂದ್ರೆ ಸೃಷ್ಟಿ ಅಕ್ಕನ ಕ್ಲಾಸ್ ಅಲ್ಲಿ ಅಕ್ಕ ಇಲ್ಲದಾಗ ಅಕ್ಕ ಸ್ಟಾರ್ಟಿಂಗ್ ನಂಗೆ ಕ್ಲಾಸ್ ಮಾಡುದು ಹೇಗೆ ಅಂತ ಬಿಟ್ಟು ಹೇಳಿಕೊಟ್ಟಿದ್ರು. ಸೊ ಇಲ್ಲಿ ನಂಗೆ ಮಾಡಿ ಪ್ರಾಕ್ಟೀಸ್ ಇತ್ತು. ಬಟ್ ನನ್ಗೆ ಅಲ್ಲಿ ಮಣಿಪಾಲಲ್ಲಿ ಸಿಕ್ಕಿದ್ದು ಸ್ಟೂಡೆಂಟ್ ಹೇಗೆ ಹೇಳಿದ್ರೆ ತುಂಬಾ ಸಣ್ಣವರು, ಮತ್ತೆ ಅವರಿಗೆ ಡಾನ್ಸ್ ಅಂದ್ರೆ ಎಂತ ಅಂತವೇ ಗೊತ್ತಿಲ್ಲ, ಫಸ್ಟ್ ಕಲಿಯೋರು. ಬಟ್ ಸೃಷ್ಟಿಯಲ್ಲಿ ಹಾಗಿಲ್ಲ, ಎಲ್ಲ ಮಕ್ಕಳು ನೋಡಿ ಅಟ್ಲೀಸ್ಟ್ ಸೀನಿಯರ್ಸ್ ಇದ್ದಾರೆ, ಸೀನಿಯರ್ಸ್ ಅನ್ನು ನೋಡಿ ಮಾಡ್ತಾರೆ. ಅಲ್ಲಿ ಅವರಂದ್ರೆ ಹೊಸ್ತು, ಅಲ್ಲಿ ನೋಡ್ಲಿಕ್ಕೆ ನಾನು ಒಬ್ಳೆ ಮಾಡ್ಬೇಕು. ಹಾಗೆ ಸ್ಟಾರ್ಟ್ ತುಂಬಾ ಕಷ್ಟ ಆಯ್ತು. ಅಂದ್ರೆ ಸಣ್ಣ ಮಕ್ಕಳು ಅವ್ರ ಪೇಷನ್ಸ್ ಅಲ್ಲಿ ಅವರಿಗೆ ಹೇಗೆ ಬೇಕು, ಸ್ವಲ್ಪ ಜೋರಲ್ಲಿ ಮಾತಾಡಿದ್ರೆ ಮತ್ತೆ ಅವರಿಗೆ ಬೇಕಿದ್ದ ಹಾಗೆ ನಿಧಾನ
ಮೂರೇ ಸ್ಟೆಪ್ಸ್ ಹಾಗೆ ಮಾಡಿ ಸ್ವಲ್ಪ ಅವರನ್ನು ಹೊಗಳ್ಬೇಕು ಹಾಗೆ ಎಲ್ಲ ಖುಷಿ ಆಗ್ತದೆ, ಹೊಗಳಿದ್ರೆ ಖುಷಿ ಚೆಂದ ಆಗ್ತದೆ, ಮಾಡಿ ಹಾ. ಮಾಡ್ತಾರೆ. ಮತ್ತೆ ಅವರಿಗೆ ಅಂತ ಹೇಳಿದ್ರೆ ಟೀಚರ್ ನನ್ನನ್ನು ಮುಟ್ಟಬೇಕು ಹಾಗೆ ಅವರಿಗೆ ಎಂತ ಮುಟ್ಟಿ ಅವರನ್ನು ಸರಿ ಮಾಡಬೇಕು. ಆಗ ನನ್ನ ಹತ್ರ ಟೀಚರ್ ಕ್ಲೋಸ್ ಇದ್ದಾರೆ, ಮತ್ತೆ ಟೀಚರ್ ಅವರನ್ನೇ ನೋಡ್ಬೇಕು. ಹಾಗೆ ಅಲ್ಲಿ ಸಣ್ಣ ಕಮ್ಮಿ ಮಕ್ಳಿಗೆ ಮಕ್ಕಳು ಇರೋದ್ರಿಂದ ಎಲ್ಲರನ್ನ ನೋಡ್ಬೋದು, ತುಂಬಾ ಮಕ್ಕಳಾದ್ರೆ ಪ್ರಾಬ್ಲಮ್ ಆಗ್ತದೆ. ಹಾಗೆ ಅವ್ರನ್ನ ನೋಡಿ ನೋಡಿ ಮಾಡ್ಬೇಕು. ಈಗ ಒಬ್ಳನ್ನ ನೋಡಿದ್ರೆ ಅವಳು ಅನ್ಕೊಳ್ತಾಳೆ ನನ್ನ ನೋಡುದಿಲ್ಲ, ಟೀಚರ್ಗೆ ನಾನು ಇಷ್ಟವೇ ಇಲ್ಲ ನಾನು ಅಂತ ಇಷ್ಟ ಇಲ್ಲ. feel ಆಗ್ತದೆ. ಈಗ ಓಕೆ 1 year ಆಯ್ತು, ಮಕ್ಳು ಮಾಡ್ತಿದ್ದಾರೆ, ಬಟ್ ಅಡವು ಈಗ ಅಲರಿಪು ಸ್ಟಾರ್ಟ್ ಮಾಡಿದ್ದೇನೆ, ಮಾಡ್ತಾರೆ. ಈಗ ಸ್ವಲ್ಪ ಬೆಟರ್ ಮುಂಚೆಗಿಂತ, ಅಂದ್ರೆ ಪ್ರಾಕ್ಟೀಸ್ ಆಯ್ತು. ಲಾಸ್ಟ್ ಫೆಬ್ರವರಿಯಲ್ಲಿ ಅದೇ ಟೆಂಪಲ್ ಅಲ್ಲಿ ಪ್ರೋಗ್ರಾಮ್ಸ್ ಮಾಡಿದ್ರು, ಮಕ್ಕಳು ಒಂದು ಡಾನ್ಸ್ ಮಾಡಿದ್ರು ಶ್ಲೋಕಕ್ಕೆ. ಸೊ ಈಗ ಇಂಟ್ರೆಸ್ಟ್ ಬರ್ತಾ ಖುಷಿ ಆಗ್ತದಲ್ವಾ? ಅಂದ್ರೆ ನಾನೇನ್ ಸ್ವಲ್ಪ ಸಣ್ಣ ಸಣ್ಣ ಮಕ್ಕಳಿಗೆ ಹೇಳಿ ಕೊಟ್ಟದ್ದು, ಇಷ್ಟು ಜನ ಅವ್ರು ಮಾಡುವಾಗ ಖುಷಿ ಆಗ್ತದೆ, ಇಷ್ಟು ಮಾಡಿದ್ರು. So ನಿಮ್ಗೆ ಸಹ ಇನ್ನು ಟೀಚಿಂಗ್ ಅಲ್ಲಿ ಮುಂದೆ ಹೋಗ್ಲಿಕ್ಕೆ ಇನ್ಸ್ಪೈರ್ ಆಗ್ತದೆ ಅಂತ ಹೇಳ್ಬೋದು. ಸೊ ನೀವೀಗ ಇಷ್ಟು ವರ್ಷದಿಂದ ಡ್ಯಾನ್ಸ್ ಕಲಿತಿದ್ದೀರಿ. ಸೊ ನಿಮಗೆ ಯಾರಾದ್ರೂ ಒಬ್ರು ಖಂಡಿತವಾಗಿ ಒಂದು ಇನ್ಸ್ಪಿರೇಷನ್ ಅಂತ ಇರ್ತಾರೆ, ಒಬ್ರು ಎಷ್ಟು ಜನ ಸಹ ಆಗಿರಬಹುದು, ಅಥವಾ ನಿಮ್ಮ ಗುರುಗಳಾಗಿರಬಹುದು, ಯಾರೇ ಆಗಿರಬಹುದು, ಅವರ ಬಗ್ಗೆ ಹೇಳಿ. ಅಂದರೆ ಒಂದು ಡ್ಯಾನ್ಸ್ ಮಾಡಲಿಕ್ಕೆ ಇವರಾಗೆ ಒಂದು ಕಲಿಬೇಕು, ಅಥವಾ ಇವರ ಒಂದು ಪರ್ಫೆಕ್ಷನ್ ಇಷ್ಟು ಚಂದ ಇದೆ, ನನಗೂ ಹಾಗೆ ಮಾಡಲಿಕ್ಕೆ ಟ್ರೈ ಮಾಡಬೇಕು ಅಂತ ಅನಿಸುವಂಥದ್ದು. ಫಸ್ಟಿಗೆ ನನ್ನ ಗುರುಗಳೇ, ಅವರ ಸ್ಟೈಲ್. ಈಗ ಸಹ ನಂಗೆ ಹೊಸ್ತು ಸ್ಟೈಲ್ ನೋಡಿದ್ರು ನಂಗೆ ಬರುದಿಲ್ಲ, ನನ್ನದು ಅವರದೇ ಸ್ಟೈಲ್. ಆಲ್ಮೋಸ್ಟ್ ಹೆಚ್ಚಿನವ್ರು ಹೇಳ್ತಾರೆ ಡಾನ್ಸ್ ನೋಡಿದ ಕೂಡಲೇ ಮಂಜರಿದ್ದು ಸ್ಟೂಡೆಂಟ್ ಅಂತ ಕೇಳ್ತಾರೆ, ಅಂದ್ರೆ ಆಲ್ಮೋಸ್ಟ್ ಸಿಮಿಲರ್ ಸ್ಟೈಲ್ ಅಂತ ಹೇಳ್ತದೆ. ಮತ್ತೆ ಫಸ್ಟ್ ಅವರೇ, ಸೆಕೆಂಡ್ ಪಾರ್ಶ್ವನಾಥ್ ಉಪಾಧ್ಯಾಯ, ಅವರ ಡಾನ್ಸ್ ಹೇಳುವಾಗೆಲ್ಲ ಗೊತ್ತಿರ್ಬೋದು ನೋಡಿದವರಿಗೆ. ಸೊ ಯಾವ್ದಾದ್ರು ಟೀಮ್ ಹೀಗೆ ಒಂದು ಒಬ್ರು ಅಂತ ಹೇಳಿದ್ರೆ ಒಂದು, ಈಗ ನಾವು ಟೀಮಲ್ಲಿ ಸಹ ಪರ್ಫಾರ್ಮ್ ಮಾಡುವ ಕಾರಣ ನಮ್ಗೊಂದು ಯಾವ್ದಾದ್ರು ಒಂದು ಟೀಮ್ ಅನ್ಸ ನಾವೊಂದು ಅಡೋರ್ ಮಾಡ್ತೇವೆ, ಇಷ್ಟು ಚಂದ ಮಾಡ್ತಾರೆ ಈ ಟೀಮ್, ನೋಡುವಾಗ ಖುಷಿ ಆಗ್ತದೆ ಅಂತ ಅನ್ಸುವಂತಹ ಟೀಮ್ ಯಾವ್ದಾದ್ರು ಇದೆಯಾ ಡ್ಯಾನ್ಸ್ ಟೀಮ್? ಹೌದು, ಮಾನ್ಸಿ ಮ್ಯಾಮ್ ಇದ್ದು ಟೀಮ್, ಅವರದ್ದು ಹಾಗೆ ತುಂಬಾ ಪರ್ಫೆಕ್ಷನ್. ಅದು ಕೈ ಇಷ್ಟು ಲೆವೆಲ್ಗೆ ಬರ್ಬೇಕು ಹೇಳಿದ್ರೆ ಎಲ್ಲರದ್ದು ಸಹ ಇಷ್ಟು ಲೆವೆಲ್, ಹಾಗೆ ತುಂಬಾ ಪರ್ಫೆಕ್ಷನ್ ಇರ್ತದೆ. ಸೊ ನಮ್ಗೆ ಪ್ರತಿ ಸರ್ತಿ ಆ ಟೀಮ್ ಪರ್ಫಾರ್ಮೆನ್ಸ್ ನೋಡುವಾಗ ನಾವು ಅದು ನೋಟ್ ಮಾಡ್ತೇವೆ. ನಮ್ಮ ಟೀಮಲ್ಲಿ ಅಂದ್ರೆ ಎಲ್ಲರ ಸ್ಟೈಲ್ ಯೂನಿಕ್ ಆಗಿರೋದ್ರಿಂದ ನಾವು ಅವ್ರನ್ನ ಹಿಡಿಲಿಕ್ಕೆ ಆಗುದಿಲ್ಲ, ಹೀಗೆ ಮಾಡ್ಬೇಕು ಹೀಗೆ ಮಾಡ್ಬೇಕು, ಅದು ಡಿಫ್ರೆಂಟ್ ಕಾಣ್ತದೆ. ಬಟ್ ಕೆಲವೊಮ್ಮೆ ಅನ್ಸ್ತದೆ ನಾವು ಸಹ ಹಾಗೆ ಮಾಡ್ಬೇಕು ಒಂದ್ ದಿವಸ. ಸೊ ಫಸ್ಟ್ ಟೀಮ್ ಅದು, ಸೆಕೆಂಡ್ ಟೀಮ್ SDM ಅವರದ್ದು, SDN ಅವರದ್ದು ಸಹ ಹಾಗೆ ಎಲ್ಲ ಈಕ್ವಲ್. ನಮ್ಗೆ ಮೋಸ್ಟ್ಲಿ ಒಂದು ಪ್ರಿಂಟ್ ನೋಡಿದಾಗ ಈಗ 12 ಪ್ರಿಂಟ್, ಒಬ್ಬರದ್ದು 12 ಪ್ರಿಂಟ್ ತೆಗ್ದಾಗೆ ಇರ್ತದೆ. ಸೊ ಅವರನ್ನೆಲ್ಲ ನೋಡುವಾಗ ಖುಷಿ ಆಗ್ತದೆ. ನಾವು ಸಹ ಒಂದ್ ದಿವಸ ಇಷ್ಟು ನೀಟ್ ಮಾಡ್ಬೇಕು ಅಂತ. ನೀಟ್ ಉಂಟು, ಬಟ್ ಅದು ಡಿಫ್ರೆಂಟ್ ಸ್ಟೈಲ್ ಆಗಿ ಬೇರೆ ತರ ಕಾಣ್ತದೆ. ಸೊ ನಿಮ್ಮ ಈಗ ಪ್ರಾಕ್ಟೀಸ್ ಸೆಷನ್ಸ್ ಅಥವಾ ರೂಟೀನ್ ಏನಾದರೂ ಇದೆಯಾ? ಅಂದರೆ ಕೆಲವೊಮ್ಮೆ ಡ್ಯಾನ್ಸ್ ಕ್ಲಾಸಲ್ಲಿ ಕೆಲವರು ಈಗ ತುಂಬ ಬ್ಯುಸಿ ಇರುವವರು ಡ್ಯಾನ್ಸ್ ಕ್ಲಾಸ್ನಲ್ಲಿ ಮಾತ್ರ ಪ್ರಾಕ್ಟೀಸ್ ಮಾಡ್ತಾರೆ, ಅಥವಾ ತುಂಬ ತುಂಬ ಹಾರ್ಡ್ ವರ್ಕ್ ಮಾಡುವವರು ಮನೇಲಿ ಕೂಡ ಮಾಡ್ತಾರೆ ಬೆಳಿಗ್ಗೆ ಎದ್ದು, ಹಾಗೆಲ್ಲ ಪ್ರಾಕ್ಟೀಸ್ ಸೆಷನ್ ರೂಟೀನ್ಗಳಿದೆ, ಹಾಗೇನಾದರೂ ನಿಮಗೂ ಕೂಡ ಇದೆಯಾ? ಪ್ರಾಕ್ಟೀಸ್ ಅಂದ್ರೆ ಎಕ್ಸಾಮ್ ಟೈಮಿಗೆ ಮನೇಲಿ ಪ್ರಾಕ್ಟೀಸ್ ಮಾಡ್ತೇವೆ, ಬಟ್ ಡೈಲಿ ಮಾಡೋದು ಕಮ್ಮಿ. ಅಂದ್ರೆ ಮಾರ್ನಿಂಗ್ ನಾನಂದ್ರೆ ಈಗ ಜಿಮ್ಸ್ ಸ್ಟಾರ್ಟ್ ಮಾಡಿದ್ದೇನೆ, ಸೊ ಮಾರ್ನಿಂಗ್ ಜಿಮ್ ಮತ್ತೆ ಯೋಗ ಅಕ್ಕನೊಟ್ಟಿಗೆ ಹೋಗ್ತೇವೆ. ಸೊ ಬೇಗ ಬೆಳಿಗ್ಗೆ ಆಗುದಿಲ್ಲ, ಮತ್ತೆ ಕಾಲೇಜೇ ಆಗ್ತದೆ. ಕಾಲೇಜಿಂದ ಬಂದು ಅಂದ್ರೆ ಸ್ಟೂಡೆಂಟ್ಸ್ ಆನ್ಲೈನ್ ಕ್ಲಾಸಿಗೆ ಅಕ್ಕ ಅವರ ಸ್ಟೂಡೆಂಟ್ಸ್ ಅನ್ನು ಬಿಟ್ಟು ಕೊಟ್ಟಿದ್ದಾರೆ, ಸ್ವಲ್ಪ ಬ್ಯುಸಿ ಇದ್ದಾರೆ ಅಂತ, ಅವರದ್ದಾಗ್ತದೆ. ಸೊ ಕ್ಲಾಸಿಗೆ ಹೋದ್ರೆ ಕ್ಲಾಸಲ್ಲಿ ಫುಲ್ ಪ್ರಾಕ್ಟೀಸ್, ಮತ್ತೆ ಫ್ರೀ ಇದ್ದಾಗ ಮನೆಯಲ್ಲಿ ಇದ್ರೆ ಮಾಡ್ತೇನೆ. ಹೊಸ್ತು ಡಾನ್ಸ್ ಎಂತಾದ್ರೂ ಹೇಳಿಕೊಟ್ರೆ ಅದು ಪ್ರಾಕ್ಟೀಸ್ ಮಾಡ್ತೇವೆ, ಮತ್ತೆ ಪ್ರಾಕ್ಟೀಸ್ ಮಾಡಿದ್ರೆ 1 hour ಎಕ್ಸರ್ಸೈಸ್ 1 hour ಡಾನ್ಸ್. ಸೊ ಹಾಗೆ. ಸೊ ಈಗ ನಿಮಗೆ ನೃತ್ಯ ಅಭಿನಯ ಯಾವುದು ತುಂಬಾ ಇಷ್ಟ, ಅಥವಾ ಎರಡು ಒಟ್ಟಿಗೆ, ಅಂದ್ರೆ ಯಾವ ಒಂದು ಈಗ ವರ್ಣ ಆಗಿರ್ಬೋದು, ಸೊ ಹಾಗೆ ನಿಮ್ಗೆ ಯಾವುದು ಮಾಡ್ಲಿಕ್ಕೆ ತುಂಬಾ ಇಷ್ಟ ಆಗ್ತದೆ ಪರ್ಫಾರ್ಮ್ ಮಾಡ್ಲಿಕ್ಕೆ? ಅಥವಾ ಎಲ್ಲ ಇಷ್ಟ ಆಗ್ಬೋದು, ಬಟ್ ತುಂಬಾ ಇಷ್ಟ ಆಗುವಂತದ್ದು, ಅಂದ್ರೆ ಇದ್ರಲ್ಲಿ ಮಾಡಿದ್ರೆ ನನ್ನೊಂದು ಕೆಪಾಸಿಟಿ ತೋರಿಸಬಹುದು ಅಂತ ಅನ್ನಿಸುವಂತದ್ದು, ಅಥವಾ ಇದನ್ನ ಇನ್ನೂ ಸಹ ಚಂದ ನಾನ್ ಮಾಡ್ಲಿಕ್ಕೆ ಆಗ್ತದೆ ಅಂತ ಅನ್ನಿಸುವಂತದ್ದು? ಜಾವಳಿಗಳು, ಅಭಿನಯ ಅಂದ್ರೆ ತೀರಾ ಡೀಪ್ ಸಹ ಆಗುದಿಲ್ಲ, ಅಂದ್ರೆ ಸೀನಿಯರ್ಸ್ ಅಕ್ಕನಾಗೆ ಅಂತೂ ಸತ್ಯ ಸಾಧ್ಯ ಇಲ್ಲ. ನನ್ನ ಲೆವೆಲ್, ನಾನು ನನ್ನ ಬೇರೆ ಡಾನ್ಸ್ಗೆ ಕಂಪೇರ್ ಮಾಡಿದ್ರೆ ಜಾವಳಿಗಳಲ್ಲಿ ಸ್ವಲ್ಪ ಅಭಿನಯ ಅಂದ್ರೆ ಸ್ಟ್ರಾಂಗ್ ಇದ್ದೇನೆ ಅಂತ ಫೀಲ್ ಆಗ್ತದೆ. ಸೊ ನೀವೀಗ ಸಾಕಷ್ಟು ಕಾಂಪಿಟೇಷನ್ಗಳಲ್ಲಿ ಪರ್ಫಾರ್ಮ್ ಮಾಡಿದ್ದೀರಾ ಅಥವಾ ಪ್ರೈಸ್ ವಿನ್ ಆಗಿದ್ದೀರಾ. ಸೊ ಕಾಂಪಿಟೇಷನ್ಸ್ಗಳ ಬಗ್ಗೆ ನಮಗೆ ಹೇಳಿ. ಬಹುಶಃ ನಾನು ಲಿಸ್ಟ್ ಮಾಡ್ಲಿಕ್ಕೆ ಹೋದ್ರೆ ಮಿಸ್ ಆಗ್ಬೋದು ಯಾವ್ದಾದ್ರು, ಸೊ ಹಾಗೆ ನೀವೇ ಲಿಸ್ಟ್ ಮಾಡ್ತಾ ಹೋಗಿ ನಾನು ಕೇಳ್ತೇನೆ. ಕಾಂಪಿಟೇಷನ್ಸ್ ಅಂದ್ರೆ ಆಫ್ಲೈನ್ ನಲ್ಲಿ ನಾನು ಹಾಕಿರ್ಲಿಲ್ಲ. ಕಾಂಪಿಟೇಷನ್ ಮೇನ್ ನಾನು ಪಾರ್ಟಿಸಿಪೇಟ್ ಮಾಡ್ಲಿಕ್ಕೆ ಸಾಧ್ಯ ಆದದ್ದು ಲಾಕ್ಡೌನ್ ಸಂದರ್ಭದಲ್ಲಿ. ಹೆಚ್ಚಿನವ್ರು ಹೇಳ್ತಾರೆ ಲಾಕ್ಡೌನ್ ಬಂದು ನಮ್ಗೆ ಪ್ರಾಬ್ಲಮ್ ಆಯ್ತು ಅಂತ, ಬಟ್ ಕಾಂಪಿಟೇಷನ್ ವಿಷಯಕ್ಕೆ ನೋಡಿದ್ರೆ, ಡಾನ್ಸ್ ವಿಷಯಕ್ಕೆ ನೋಡಿದ್ರೆ ನಂಗೆ ಲಾಕ್ಡೌನ್ ಹೆಲ್ಪ್ ಆಯ್ತು. ಮುಂಚೆ ನಂಗೆ ಅಂದ್ರೆ
ಆಫ್ಲೈನ್ ಕಾಂಪಿಟೇಷನ್ಸ್ ಆದ್ರೆ ನಮ್ಗೆ ಟ್ರಾವೆಲ್ ಮಾಡ್ಬೇಕಾಗ್ತದೆ, ದೂರ ದೂರ ಬೇರೆ travel ಬೇರೆ ಕಡೆ ಮಾಡ್ಬೇಕು. ಇರ್ತದೆ ಕಾಂಪಿಟೇಷನ್ಸ್. ಸೊ ಟ್ರಾವೆಲಿಂಗ್ ಪ್ರಾಬ್ಲಮ್ ಆಗ್ತದೆ. ಮತ್ತೆ ಟ್ರಾವೆಲಿಂಗ್ ಹೇಳಿದ್ರೆ ಫಿನಾನ್ಷಿಯಲ್ಸ್ ಪ್ರಾಬ್ಲಮ್ ಆಗ್ತದೆ. ಮತ್ತೆ ರಜೆ ಸಹ college, school ಗೆ ಅದು ಸಹ problem ಅದು ಆಗ್ತದೆ. ಪ್ರಾಬ್ಲಮ್. ಸೊ ಆನ್ಲೈನ್ ಅಲ್ಲಿ ಅದೊಂದು ಸಾಧ್ಯ ಆಯ್ತು. ಸೊ 11 ಕಾಂಪಿಟೇಷನ್ ಏನು ಪಾರ್ಟಿಸಿಪೇಟ್ ಮಾಡಿದ್ದೆ. ಅದರಲ್ಲಿ ನೃತ್ಯ ಮಂಜರಿ ಅವಾರ್ಡ್ ಸಿಕ್ಕಿತ್ತು PRK ಕಲ್ಚರಲ್ ಚಾನೆಲ್. Very nice. ಮತ್ತೆ ಫಸ್ಟ್ ಪ್ರೈಸ್ ಬಂದದ್ದು ನಂಗೆ ಹುನರ್ ಬಾಸ್ ನ್ಯಾಷನಲ್ ಲೆವೆಲ್ ಕಾಂಪಿಟೇಷನ್ Very nice. ಫಸ್ಟ್ ಪ್ರೈಸ್. ಮತ್ತೆ ಬಿಲಿಯನ್ ಡ್ರೀಮ್ಸ್ ಸೆಕೆಂಡ್ ಪ್ರೈಸ್, Okay, nice. PRK ಕಲ್ಚರಲ್ ಚಾನೆಲ್ ಸೆಕೆಂಡ್ ಪ್ರೈಸ್, Okay, ಪ್ರತಿಭಾನ್ವೇಷಣ ಫಸ್ಟ್ ಪ್ರೈಸ್. very nice. ಅದು ಇಲ್ಲಿ ಉಡುಪಿಯಲ್ಲ ಅದದು. ಮತ್ತೆಲ್ಲ ಹೊರಗೆ ನ್ಯಾಷನಲ್ ಕ್ಲಾಸಿಕಲ್ ಡ್ಯಾನ್ಸ್ ಅಕಾಡೆಮಿ Okay. ಫಸ್ಟ್ ಪ್ರೈಸ್. Okay, very nice. ಹಾಗೆ ತುಂಬಾ ಖುಷಿ ಆಗ್ತದೆ ನಮಗೆ ಕೇಳುವಾಗ. ಸೊ ಅಂದ್ರೆ ಉಡುಪಿಯಲ್ಲಿ ಇಂಥ ಒಳ್ಳೆ ಪ್ರತಿಭೆ ಇದ್ದಾರೆ, ಕಂಗ್ರ್ಯಾಚುಲೇಟ್ ಮಾಡ್ಲಿಕ್ಕೆ ಇಷ್ಟಪಡ್ತೇನೆ. ಸೊ ಹೀಗೆ ನಿಮ್ಮ ಜರ್ನಿ ಮುಂದುವರಿಲಿ. ಸೊ ಈಗ ಅದೇ ನೀವು ಹೇಳಿದ್ರಿ ಜಾವಳಿಗಳ ಬಗ್ಗೆ, ಜಾವಳಿಗಳು ತುಂಬ ಇಷ್ಟ ಅಂತ. ಈಗ ಡ್ಯಾನ್ಸರ್ಸ್ಗಳಿಗೆ ನಾವೀಗ ಯಾರು ಅಂತ ಹೇಳೋದು, ಯಾವ್ದಾದ್ರು ಒಂದು ದೇವರ ಮೇಲೆ ಡ್ಯಾನ್ಸ್ ಮಾಡಿ ಅಥವಾ ಅವರನ್ನ ಹೊಗಳಿ ಅಭಿನಯ ಮಾಡುವಾಗ ಹೆಚ್ಚಾಗಿ ಒಂದು ದೇವರನ್ನು ತುಂಬ ಇಷ್ಟಪಡಲಿಕ್ಕೆ ಸ್ಟಾರ್ಟ್ ಮಾಡ್ತೇವೆ. ಕೃಷ್ಣ ಆಗಿರಬಹುದು ಅಥವಾ ದೇವಿ ಆಗಿರಬಹುದು. ಸೊ ಹಾಗೆ ನಿಮಗೆ ಯಾರು ಹಾಗೆ ತುಂಬ ಇಷ್ಟ ಅಂದರೆ ಅವರ ಬಗ್ಗೆ ಇನ್ನೂ ಸಹ ಒಂದಷ್ಟು ಕೃತಿಗಳ ಮೇಲೆ ಡ್ಯಾನ್ಸ್ ಮಾಡಬೇಕು, ಅಂದರೆ ಅವರ ಒಂದು ಏನು ಹೇಳುವಂಥದ್ದು, ಈಗ ಎಕ್ಸ್ಪ್ಲೇನ್ ಮಾಡಬೇಕು ಜನರಿಗೆ, ಅವರ ಕಥೆಗಳನ್ನ ತಿಳಿಸ್ಬೇಕು ಅನ್ಸುವಂತ ಕ್ಯಾರೆಕ್ಟರ್ ಯಾವುದು? ಕೃಷ್ಣ. ಕೃಷ್ಣನ ಹಾಗೆ ಜಾವಳಿ ಅಂದ್ರೆ ಆಲ್ಮೋಸ್ಟ್ ಇರುದು ಕೃಷ್ಣನ ಬಗ್ಗೆ ಇರುದು. ಸೊ ಕೃಷ್ಣ ಆಲ್ ಟೈಮ್ ಫೇವರೇಟ್. ಸರಿ, ನೀವೀಗ ಗ್ರೂಪ್ ಪರ್ಫಾರ್ಮೆನ್ಸ್ ಹಾಗೆ ಹೇಳಿದ್ರೆ ಶ್ರೀನಿವಾಸ ಕಲ್ಯಾಣ ಅಂತ ಹೇಳಿದ್ರೆ, ಹಾಗೆ ನೀವು ಬೇರೆ ಬೇರೆ ಕಾಳಿ ಆಗಿರ್ಬೋದು, ಮಹಾಕಾಳಿ, ಸೊ ಹಾಗೆ ಬೇರೆ ಬೇರೆ ಪ್ರೊಡಕ್ಷನ್ಸ್ ಗಳಾಗಿವೆ, ಅದರಲ್ಲಿ ನೀವೇನು ರೋಲ್ ಮಾಡಿದ್ರಿ ಅದ್ರ ಬಗ್ಗೆ ಹೇಳಿ. ಶ್ರೀನಿವಾಸ ಕಲ್ಯಾಣ ನಂದು ಫಸ್ಟ್ ನೃತ್ಯ ರೂಪ ಹೇಳಿದ್ರಿ. ಅದ್ರಲ್ಲಿ ನಾನು ನಾರದಂದು ರೋಲ್ ಮಾಡಿದ್ದೆ, ಫಸ್ಟ್ ರೋಲ್ ನಂದು. ಮತ್ತೆ ಅಕ್ಕ ಭಕ್ತ ಪ್ರಹ್ಲಾದ ಹರಿಭಕ್ತಿ ಲೀಲಾಮೃತ ಅಂತ ನೃತ್ಯೋತ್ಸವದಲ್ಲಿ ಮಾಡಿದ ಒಂದು ಪ್ರೊಡಕ್ಷನ್. ಅದ್ರಲ್ಲಿ ಅಂದ್ರೆ ಆಗ ಹೊಸ್ತು ಸೀನಿಯರ್ಸ್ ಅಕ್ಕನವರೆಲ್ಲ ಇದ್ರು. ಆಗ ರಕ್ಕಸಂದು ರೋಲ್, ಹಿರಣ್ಯಕಶಿಪು ಸೈನಿಕರು ಆ ರೋಲ್. ನೆಕ್ಸ್ಟ್ ಇದು ಅರ್ಧನಾರೀಶ್ವರದಲ್ಲಿ ಭೃಂಗಿ ರೋಲ್ ಮಾಡಿದ್ದೆ. ಭಸ್ಮಾಸುರ ಮೋಹಿನಿ ಅದು ತುಂಬಾ ಪ್ರೋಗ್ರಾಮ್ ಆಗಿದೆ. ಸ್ಟಾರ್ಟ್ ಮಾಡಿದ್ದು ಭಸ್ಮಾಸುರ ಮೋಹಿನಿಯಲ್ಲಿ ನಾನು ವಿಷ್ಣು ಪಾತ್ರ, ನೆಕ್ಸ್ಟ್ ಪಾರ್ವತಿ ಪಾತ್ರ ಮಾಡಿದೆ ಅಕ್ಕನವರು ಹೋದಾಗ ಒಂದು ರೋಲ್ ಪ್ರಮೋಷನ್. ನೆಕ್ಸ್ಟ್ ಶಿವಂದು ಮಾಡ್ತಿದ್ದೆ. ಲಾಸ್ಟ್ ಮೊನ್ನೆ ರೀಸೆಂಟ್ ಆಗಿ ಮೋಹಿನಿ ರೋಲ್ ಫುಲ್ ಪ್ರಮೋಟ್ ಆಗಿ ಮೋಹಿನಿ ರೋಲ್. ಮತ್ತೆ ಲಾಸ್ಟ್ ನೃತ್ಯೋತ್ಸವದಲ್ಲಿ ಹೋಸ್ಟ್ ಪ್ರೊಡಕ್ಷನ್ ಮಹಾಕಾಳಿ ಮಾಡಿದ್ರು. ಅಂದ್ರೆ LCD ಉಡುಪಿಯಲ್ಲಿ ಫಸ್ಟ್ ಟೈಮ್ ಕ್ಲಾಸಿಕಲ್ ಡ್ಯಾನ್ಸ್ ಅಲ್ಲಿ LCD ಯೂಸ್ ಮಾಡಿದ್ದು ಪರ್ಫಾರ್ಮೆನ್ಸ್. ಅದ್ರಲ್ಲಿ ಅದು ಅನ್ಎಕ್ಸ್ಪೆಕ್ಟೆಡ್ ರೋಲ್ ನಂಗೆ. ಅದು ಸ್ಟಾರ್ಟ್ ಮಾಡಿದ್ದು ಅಕ್ಕ ನಂಗೆ ಯಾವ್ದು ಬೇರೆ ರೋಲ್, ಅದ್ರಲ್ಲಿ ದೇವತೆದು ಯಾವ್ದು ಸಾರಿ ಶುಂಭನ ರೋಲ್ ಸ್ಟಾರ್ಟ್ ಮಾಡಿದ್ದು. ಶುಂಭನ ರೋಲ್ ಅಂತ ಬರ್ದದ್ದು ನೇಮ್ ಸ್ಟಾರ್ಟ್, ಹೀಗೆ ರೋಲ್ಸ್ ಡಿವೈಡ್ ಮಾಡುವಾಗ ಪ್ರೀವಿಯಸ್ ಆಗಿ ರೋಲ್ ಡಿವೈಡ್ ಮಾಡುವಾಗ ಶುಂಭನ ರೋಲ್ ಅಂತ ಬರ್ದ್ರು. ಮತ್ತೆ ರೆಕಾರ್ಡಿಂಗ್ಸ್ ಆಗ್ಬೇಕು, LCD ಅಂತ ಹೇಳಿದ್ರೆ ರೆಕಾರ್ಡಿಂಗ್ ಹೋಗುವಾಗ ಎಕ್ಸಾಮ್ ನಂಗೆ ನೆಕ್ಸ್ಟ್ ಡೇ ಮುಂಚಿನ ದಿವಸ ಪ್ರೋಗ್ರಾಮ್ ಇತ್ತು ನಮ್ಗೆ. ಅದೇ ದಿವಸ ರೆಕಾರ್ಡಿಂಗ್ ಆಗ್ಬೇಕು ಅಂತ ಇತ್ತು. ಪ್ರೋಗ್ರಾಮ್ ಮುಗಿಸಿ ಬಂದು ರೆಕಾರ್ಡಿಂಗ್ ಮಾಡುದು. ಸೊ ಅಕ್ಕ ಹೇಳಿದ್ರು, ಓಕೆ ನೀನು ಬ್ರಹ್ಮನ ರೋಲ್ ಮಾಡು ರೆಕಾರ್ಡಿಂಗಿಗೆ, ಅದು ಸಣ್ಣ ರೋಲ್ ರೆಕಾರ್ಡಿಂಗ್ ಮಾಡಿ ಮತ್ತೆ ನೀನು ಮನೆಗೆ ಹೋಗ್ಬೋದು ನೆಕ್ಸ್ಟ್ ಎಕ್ಸಾಮ್ ಅಂತ. ಓಕೆ ಅಂತ ಪ್ರೋಗ್ರಾಮ್ಗೆ ಹೋಗುವ ತನಕ ಜರ್ನಿ ಮಾಡುವಾಗ ಡಿಸೈಡ್ ಆದದ್ದು ಬ್ರಹ್ಮನ ರೋಲ್. ಹೋಗಿ ರಿಟರ್ನ್ ಒಂದು ಪ್ರೋಗ್ರಾಮ್ ಮ್ಯಾಂಗ್ಳೂರಲ್ಲಿ ಏರ್ಪೋರ್ಟ್ ಅಲ್ಲಿ ಇತ್ತು. ರಿಟರ್ನ್ ನಮ್ಗೆ ಪೊಲೀಸ್ ಕ್ವಾರ್ಟರ್ಸ್ ಅದು ಭಜನ ಮಂದಿರದಲ್ಲಿ ಪ್ರೋಗ್ರಾಮ್, 2 ಪ್ರೋಗ್ರಾಮ್ ಮುಗಿಸಿ ನಮ್ಗೆ ಶೂಟಿಂಗ್. ಸೊ ರಿಟರ್ನ್ ಬರುವಾಗ ಯಾವಾಗ ಪ್ಲಾನ್ ಚೇಂಜ್ ಆಯ್ತು ಗೊತ್ತಿಲ್ಲ, ಅಕ್ಕ ಬಂದು ಹೇಳಿದ್ರು ದೇವಿದು ರೋಲ್ ನೀನ್ ಮಾಡ್ತಿದ್ದಿ, ಕೌಶಿಕಿ ಕಾಳಿದು ಶಾಂತ ರೂಪ, ಸೊ ನೀನ್ ಮಾಡ್ತಿದ್ದಿ ಅದು ರೆಕಾರ್ಡಿಂಗ್ ಮಾಡುವ ಅಂತ. ಕಾಸ್ಟ್ಯೂಮ್ ಇಲ್ಲ ನನ್ನ ಹತ್ರ, ಇದ್ದದೊಂದು ಆ ಪ್ರೋಗ್ರಾಮಿಗೆ ಹಾಕೊಂಡೋದ ಒಂದು ಕಚ್ಚೆ ಕಾಸ್ಟ್ಯೂಮ್ ಅಷ್ಟೇ. ಮತ್ತೆ ಅಕ್ಕ ಅವರ ಕಾಸ್ಟ್ಯೂಮ್ ಕಬೋರ್ಡ್ ಅಲ್ಲಿ ಇದ್ದದ್ದು ಯಾವ್ದು ಕೊಟ್ರು, ಹಾಗೆ ಅರ್ಜೆಂಟ್ ಅಲ್ಲೇ ಟಚ್ ಅಪ್ ಮಾಡಿ ಹೋಗಿ ರೆಕಾರ್ಡಿಂಗ್ ಮಾಡಿದ್ದು. ಬಟ್ ರೆಕಾರ್ಡಿಂಗ್ ಆದದ್ದು ಎಷ್ಟು ಸೂಟ್ ಆಗ್ತಿತ್ತು ಹೇಳಿದ್ರೆ, ಅದು ಫೇಸ್ ಶಾಂತ ಸ್ವಭಾವದಿಂದ ರೌದ್ರ ಹೋಗುವಾಗ ಅಷ್ಟು ಡಿಫ್ರೆನ್ಸ್ ಗೊತ್ತಾಗ್ತಿರ್ಲಿಲ್ಲ. ಸೊ ಅನ್ಎಕ್ಸ್ಪೆಕ್ಟೆಡ್ ಆಗಿ ಸಿಕ್ಕಿದ ರೋಲ್ ಹಿಟ್ ಆಯ್ತು. ಅದು ನಂದು ದಿ ಬೆಸ್ಟ್ ರೋಲ್. ಖುಷಿ ಆಯ್ತು ಕೇಳಲಿಕ್ಕೆ. ಸೊ ಹೀಗೆ ನೃತ್ಯ ರೂಪಗಳಲ್ಲಿ ಮಾಡ್ಲಿಕ್ಕೆ ಖುಷಿ ಆಗ್ತದೆ, ಅಥವಾ ಒಂದು ಫುಲ್ ಮಾರ್ಗಮ್ ರೀತಿಯ ಒಂದು ಏನ್ ಹೇಳುವಂಥದ್ದು ಸ್ಟೇಜ್ ಪರ್ಫಾರ್ಮೆನ್ಸ್ ಮಾಡ್ಲಿಕ್ಕೆ ಖುಷಿ ಆಗ್ತದ? ಮಾರ್ಗಮೇ ಖುಷಿ ಆಗ್ತದೆ. ಓಕೆ.
ಸೊ ಈಗ ಹೇಳುವಾಗ ಎಕ್ಸಾಮ್ಗಳ ಬಗ್ಗೆ ಹೇಳಿದ್ರಿ, ಎಕ್ಸಾಮಿಗೆ ಏನು ಸ್ಪೆಷಲ್ ಪ್ರಿಪ್ರೇಷನ್ಸ್ ಇರ್ತದಾ? ಈಗ ಕೆಲವೊಂದು ನೋಡೋರು ಅಂದರೆ ನೃತ್ಯದ ಬಗ್ಗೆ ಗೊತ್ತಿಲ್ಲದವರು ಅವರಿಗೆ ಒಂದಷ್ಟಾದ ಥಾಟ್ಸ್ ಇರ್ತದೆ, ಎಕ್ಸಾಮ್ ವರೆಗೂ ತುಂಬ ಪ್ರಿಪೇರ್ ಆಗ್ತಾರೆ. ಈಗ ನಾರ್ಮಲ್ ಸ್ಕೂಲ್ ಎಕ್ಸಾಮ್ಗೆ ಪ್ರಿಪೇರ್ ಆದಾಗ ಸೊ ಅದರ ಪ್ರಿಪ್ರೇಷನ್ಸ್ ಹೇಗಿರ್ತದೆ? ಈಗ ಟೈಮ್ ಗ್ಯಾಪ್ ಇರ್ತದೆ ನಮ್ಗೆ, ಅಂದ್ರೆ ಎಕ್ಸಾಮ್ ಬರೋದು ಮುಂಚೆಗೆ ಗೊತ್ತಿರ್ತದೆ, ಅಂದ್ರೆ ಈ ಮಂತಿಗೆ ಬರ್ತದೆ, ಅಕ್ಟೋಬರ್ ಅಲ್ಲಿ ಬರಬಹುದು. ಆಗ ಒಂದು 5 months ಬಿಫೋರ್ ನಾವು ಡಾನ್ಸ್ ಸ್ಟಾರ್ಟ್ ಮಾಡಿರ್ತೇವೆ. ಇಲ್ಲದಿದ್ರು ರೆಗ್ಯುಲರ್ ಕ್ಲಾಸ್ ಹೋಗುವಾಗ ನಮ್ದು ಒಂದೊಂದು ಪೋರ್ಷನ್ ಮುಗ್ದಿರ್ತದೆ, ವರ್ಣಂ, ಜತಿಸ್ವರ, ಅಲ್ಲರಿಪು ಎಲ್ಲ ಹಾಗೆ ಮುಗ್ದಿರ್ತದೆ. ಸೊ ಎಕ್ಸ್ಟ್ರಾ ಕ್ಲಾಸಸ್ ಅಂತ ನಾವು ತಗೊಳುದಿಲ್ಲ, ಯಾಕಂದ್ರೆ ನಮ್ಗೆ ಕಾಲೇಜಸ್ ಅಲ್ಲಿ ಸಹ ಬ್ಯಾಲೆನ್ಸ್ ಮಾಡಬೇಕು. ಡೈಲಿ ಕ್ಲಾಸ್ ಹೋಗ್ಲಿಕ್ಕೆ ಆಗ್ತದೆ ಕೆಲವೊಮ್ಮೆ, ಅಂದ್ರೆ ಕಾಲೇಜಿಂದ ಬೇಗ ಬಂದ್ರೆ ಅಕ್ಕ ಫ್ರೀ ಇದ್ರೆ ಹಾಗೆ ಸಹ ಹೋಗ್ತೇವೆ. ನಾವು ಮುಂಚೆ ಬೆಳಿಗ್ಗೆ ಕೂಡ ಕ್ಲಾಸಿಗೆ ಹೋದದುಂಟು, 6 ಗಂಟೆಗೆ ಸೀದಾಗ ಹೋಗಿ ಕ್ಲಾಸ್ ಹೋಗಿ ಪ್ರಾಕ್ಟೀಸ್ ಮಾಡುದು ಹಾಗೆಲ್ಲ. ಎಕ್ಸಾಮಿಗಂತ ಸ್ಪೆಷಲ್ ಪ್ರಿಪರೇಷನ್ ಅಂತ ಮಾಡುದಿಲ್ಲ. ಅಂದ್ರೆ ವೀಕಲ್ಲಿ 4 days ಕ್ಲಾಸ್ ಹೇಳಿದ್ರೆ ಅಕ್ಕ 2 days ಅಟೆಂಡ್ ಮಾಡ್ಲಿಕ್ಕೆ ಹೇಳ್ತಾರೆ ನಾರ್ಮಲ್. ಸೊ ಎಕ್ಸಾಮ್ ಅಂತ ಬಂದಾಗ ನಾವು 4 days ಅಟೆಂಡ್ ಮಾಡ್ತೇವೆ. ಈಗ ಸ್ವಲ್ಪ 4 days ಅಲ್ಲಿ ಸ್ವಲ್ಪ ನಮ್ಗೆ ಒಂದೊಂದು ಪೋರ್ಷನ್ ಕಂಪ್ಲೀಟ್ ಆಗಿ ಬರ್ತದೆ ಅಂತ. ಅಂದ್ರೆ ವೀಕಲ್ಲಿ ಫುಲ್ ಡೇಸ್ ಆಗ್ಲಿಕ್ಕಿಲ್ಲ, ಮತ್ತೆ ಅಕ್ಕನಿಗೆ ಸಹ ಬಿಸಿ ಇರ್ತಾರ ಅವ್ರು ಸಹ. ಸೊ 4 days ಕ್ಲಾಸ್, ಮತ್ತೆ ಸ್ವಲ್ಪ ಸ್ವಲ್ಪ ಫ್ರೀ ಇದ್ದಾಗ ಹೋಗುದು ಹಾಗೆ ಮಾಡ್ತೇವೆ. ಪೋರ್ಷನ್ ಕಂಪ್ಲೀಟ್, ಮತ್ತೆ ಓದುದು ಹೇಗೂ ನಾವು ಮನೆಯಲ್ಲಿ ಥಿಯರಿ. ಸೊ ಇನ್ನಷ್ಟು ಮಾತನಾಡೋಣ, ಅದಕ್ಕಿಂತ ಮುಂಚೆ ಮತ್ತೊಂದು ವಿರಾಮ ತೆಗೆದುಕೊಳ್ಳಿ. ಸೊ ನೋಡಿದ್ರಲ್ಲ ವೀಕ್ಷಕರೇ, ನೃತ್ಯ ಕ್ಷೇತ್ರದ ಬಗ್ಗೆ ಸಾಕಷ್ಟು ಏನು ಹೇಳುವಂಥದ್ದು ಮಾತಾಡಿದ್ವಿ ಅವರ ಜೊತೆ. ಇನ್ನು ಬೇರೆ ಹವ್ಯಾಸಗಳು ಹಾಗೆ ಅವರ ಎಜುಕೇಶನ್ ಬಗ್ಗೆ ಕೂಡ ಮಾತನಾಡೋಣ, ಆದರೆ ಅದಕ್ಕಿಂತ ಮುಂಚೆ ಒಂದು ಪುಟ್ಟ ವಿರಾಮ. ಸ್ಪಂದನ ವಾಹಿನಿಯ ಸಮಸ್ತ ವೀಕ್ಷಕರಿಗೆ ಮತ್ತೊಮ್ಮೆ ಕಲಾವಿದ ಕಾರ್ಯಕ್ರಮಕ್ಕೆ ಸ್ವಾಗತ. ಇವತ್ತು ನಮ್ಮೊಂದಿಗಿದ್ದಾರೆ ವಿಶೇಷ ಅತಿಥಿ ಅನ್ವಿತಾ ಕೋಟ್ಯಾನ್ ಅವರು. ಬನ್ನಿ ಅವರ ಜೊತೆ ಇನ್ನಷ್ಟು ಮಾತನಾಡಲಿಕ್ಕಿದೆ. ಮತ್ತೊಮ್ಮೆ ಅವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ಕೊಳ್ತಾ ಮಾತನಾಡೋಣ. ಮತ್ತೊಮ್ಮೆ ಕಾರ್ಯಕ್ರಮಕ್ಕೆ ಸ್ವಾಗತ. ನಾವಾಗ ಮಾತಾಡ್ತಿದ್ವಿ ಎಕ್ಸಾಮ್ಸ್ ಬಗ್ಗೆ, ಭರತನಾಟ್ಯ ಎಕ್ಸಾಮ್ಸ್ ಬಗ್ಗೆ. ಸೊ ಅದನ್ನು ಹೊರತುಪಡಿಸಿ ಕೆಲವೊಬ್ಬರು ಅಂದರೆ ಎಕ್ಸಾಮ್ಸ್ ಬಗ್ಗೆ ಅಷ್ಟೊಂದು ಗಮನ ಹರಿಸುವುದಿಲ್ಲ, ಬೇಡ ನಮ್ಮ ಒಂದು ಏನು ಹೇಳುವಂಥದ್ದು ಡ್ಯಾನ್ಸ್ ನಾವು ಕಲಿತಾ ಇದ್ದೇವೆ, ಆ ಕಲಿಕೆಯ ಮುಂದುವರಿಲಿ ಅಂತ. ಸೊ ನಿಮ್ಮ ಅಭಿಪ್ರಾಯ ಏನು ಅದರ ಬಗ್ಗೆ? ಒಬ್ಬೊಬ್ಬರದ್ದು ಒಂದೊಂದು ರೀತಿಯ ಒಂದು ಥಾಟ್ ಇರ್ತದೆ. ಸೊ ನಿಮ್ಮ ಅಭಿಪ್ರಾಯ ಅದರ ಬಗ್ಗೆ? ಎಕ್ಸಾಮ್ ಅಂದ್ರೆ ಜಸ್ಟ್ ಮಾರ್ಕ್ಸ್ ಅಷ್ಟೇ. ಅಂದ್ರೆ ಎಕ್ಸಾಮ್ ಯಾಕೆ ಬರಿತೇವೆ ಹೇಳಿದ್ರೆ, ಈಗ ಎಲ್ಲರೂ ಸಹ ಕೇಳುದು ಅದು ಸರ್ಟಿಫಿಕೇಟ್. ನಾವೆಂತ ಮಾಡ್ತಿದ್ದೇವೆ, ಎಷ್ಟು ಮಾಡಿದ್ದೇವೆ, ಅದ್ರಲ್ಲಿ ಎಷ್ಟು ಎಕ್ಸ್ಪೀರಿಯನ್ಸ್ ಉಂಟು ಯಾರು ಕೇಳುದಿಲ್ಲ, ಸರ್ಟಿಫಿಕೇಟ್ ಮುಖ್ಯ. ಸೊ ನನ್ನ ಪ್ರಕಾರ ಎಕ್ಸಾಮ್ ಅಂತ ಬರೆಯೋದು ಸರ್ಟಿಫಿಕೇಟ್ಗೋಸ್ಕರ ಮಾತ್ರ. ಬಟ್ ನಾವೆಂತ ಕಲಿತೇವೆ, ಪ್ರಾಕ್ಟಿಕಲಿ ನಾವೆಂತ ಕಲಿತೇವೆ ಅದು ಇಂಪಾರ್ಟೆಂಟ್. ನಾವೀಗ ಮಾರ್ಕ್ಸ್, ಮಕ್ಕಳೆಲ್ಲ ಥಿಯರಿ ಬರ್ದು ಮಾರ್ಕ್ಸ್ ಎಲ್ಲರಿಗೆ ಬರ್ತದೆ, ಬಟ್ ಪ್ರಾಕ್ಟಿಕಲಿ ಬರುದು ಹೌದು. ನಾವು ಇಂಪ್ರೂವ್ ಆಗ್ಬೇಕು ಹೇಳಿದ್ರೆ ಪ್ರಾಕ್ಟಿಕಲಿ ನಾವು ಸ್ಟ್ರಾಂಗ್ ಇರಬೇಕು. ಥಿಯರಿಟಿಕಲಿ ಇರಬೇಕು, ಥಿಯರಿ ಸಹ ಬೇಕು, ಬಟ್ ಪ್ರಾಕ್ಟಿಕಲಿ ಸ್ಟ್ರಾಂಗ್ ನೋಡು ಕಡೆಗೆ ಜನರು ನೋಡುವಂತದ್ದು ನಮ್ಮನ್ನು ಪ್ರಾಕ್ಟಿಕಲ್ ಆಗಿ ಅದು ಸ್ಟ್ರಾಂಗ್ ಇರ್ಬೇಕಾ. ಸೊ ನಿಮ್ಮ ಡ್ಯಾನ್ಸ್ ಕ್ಷೇತ್ರದ ಬಗ್ಗೆ ನಾವು ಇಷ್ಟೊಂದು ಮಾತನಾಡಿದ್ವಿ. ಸೊ ನಿಮ್ಗೆ ಇವತ್ತು ಏನು ಹೇಳುವಂಥದ್ದು, ನೀವು ಇಲ್ಲಿ ಅಂದ್ರೆ ಇಷ್ಟು ವರ್ಷಗಳು ಕಲಿತ ಮೇಲೆ ಥ್ಯಾಂಕ್ಸ್ ಅಂದ್ರೆ ಡ್ಯಾನ್ಸ್ ಕ್ಷೇತ್ರದಲ್ಲಿ ನಾನು ಇಲ್ಲಿಗೆ ಬರ್ಲಿಕ್ಕೆ ಕಾರಣರಾದವ್ರು ನೀವು ಆಗ ಹೇಳಿದ್ರೆ ನಿಮ್ಮ ನೇಬರ್, ಹಾಗೆ ನಿಮ್ಮ ಪೇರೆಂಟ್ಸ್. ಸೊ ಅವರ ಸಪೋರ್ಟ್ ಇವತ್ತು ಹೇಗಿದೆ? ಪೇರೆಂಟ್ಸ್ ಸಪೋರ್ಟ್? ಪೇರೆಂಟ್ಸ್ ಅಂದ್ರೆ ನಾನು ಡಾನ್ಸ್ ಸ್ಟಾರ್ಟ್ ಮಾಡುವಾಗ ಮನೆಯಲ್ಲಿ ಅಪ್ಪನಿಗೆ ಇಷ್ಟ ಇರ್ಲಿಲ್ಲ, ಅಮ್ಮ ಮಾತ್ರ ಸಪೋರ್ಟ್ ಇದ್ರು. ಫ್ಯಾಮಿಲಿಯಲ್ಲಿ ಸಹ ಹಾಗೆ, ಅಮ್ಮನ ಫ್ಯಾಮಿಲಿಯಿಂದ ಸ್ವಲ್ಪ ಸಪೋರ್ಟ್ ಇತ್ತು, ಬಟ್ ಅಪ್ಪನ ಫ್ಯಾಮಿಲಿಯಲ್ಲಿ ಸಪೋರ್ಟ್ ಇರ್ಲಿಲ್ಲ. ಬಟ್ ಈಗ ಏನ್ ಹೇಳಿದ್ರೆ ಎಲ್ಲರೂ ಸಹ ಸಪೋರ್ಟ್. ಅಪ್ಪ ಸಹ ಚೇಂಜ್ ಆದ್ರು, ತುಂಬಾ ಸಪೋರ್ಟ್ ಮಾಡ್ತಾರೆ, ಖುಷಿ ಪಡ್ತಾರೆ. ಮುಂಚೆ ಎಲ್ಲ ಪ್ರೋಗ್ರಾಮ್ಸ್, ಲೇಟ್ ನೈಟ್ ಪ್ರಾಕ್ಟೀಸ್ ಎಲ್ಲ ಹೇಳುವಾಗ ಸ್ವಲ್ಪ ಮನೆಗೆ ಬಂದಾಗ ಸೆಟ್ಟು ಮಾಡುದು ಹಾಗೆಲ್ಲ ಇತ್ತು. ಬಟ್ ಈಗ ಎಂತ ಮಾತಾಡುದಿಲ್ಲ, ಹೋಗು ಪ್ರೋಗ್ರಾಮ್ಸಿಗೆ ಅವರಿಗೆ ಕಾಂಟ್ಯಾಕ್ಟ್ಸ್ ಇಂದ ಅವ್ರ ಪ್ರೋಗ್ರಾಮ್ ತೆಗ್ಸಿಕೊಡ್ತಾರೆ. ಒಂದಷ್ಟು ಜನ ಗುರುತಿಸುವಾಗ ಖುಷಿ ಆಗ್ತದೆ. ಫ್ಯಾಮಿಲಿಯಲ್ಲಿ ಸಹ ಹಾಗೆ, ಈಗ ಎಲ್ಲರೂ ಸಹ ಡಾನ್ಸರ್ ಹೇಳಿದ್ರೆ ಬಾರಿ ಖುಷಿ ಪಡ್ತಾರೆ. ಸೊ ಬಹುಶಃ ಡ್ಯಾನ್ಸ್ ಅನ್ನುವಂಥದ್ದು ಅಥವಾ ಯಾವುದೊಂದು ಕಲೆ ಆಗಿರ್ಬೋದು, ಹೀಗೆ ಒಂದಷ್ಟು ಜನರನ್ನು ಒಟ್ಟು ಮಾಡುತ್ತದೆ, ಅಥವಾ ಒಂದಷ್ಟು ಜನರಿಗೆ ನಮ್ಮನ್ನ ಏನು ಹೇಳುವಂಥದ್ದು ಗುರುತಿಸ್ಲಿಕ್ಕೆ ಏನು ಹೇಳುವಂಥದ್ದು ಅದೊಂದು ದಾರಿ ಆಗಿರ್ತದೆ. ಸೊ ನಿಮಗೆ ಒಂದು ಈಗ ಹೇಳುವಂಥದ್ದು ಯಾವತ್ತಾದ್ರೂ ಡ್ಯಾನ್ಸ್ ಪರ್ಫಾರ್ಮೆನ್ಸ್ ನೋಡಿ ಒಬ್ರು ಯಾವತ್ತೋ ಸಿಕ್ಕಿ ಹೇಳಿ ನಿಮ್ಮನ್ನು ಅಲ್ಲಿ ಪರ್ಫಾರ್ಮೆನ್ಸ್ ನೋಡಿದೆ, ನಿಮಗೆ ಗುರ್ತೇ ಇರೋದಿಲ್ಲ, ಪರ್ಫಾರ್ಮೆನ್ಸ್ ನೋಡಿದೆ ನನಗೆ ತುಂಬ ಖುಷಿ ಆಯಿತು ಅಂತ, ಹಾಗೆ ಆದಂತಹ ಸಿಚುವೇಶನ್ ಯಾವುದಾದ್ರು ಇದೆಯಾ? ಅಂದರೆ ರ್ಯಾಂಡಮ್ ಪರ್ಸನ್, ಅಂದರೆ ನೋಡುವವರದ್ದು ಎಲ್ಲರದ್ದು ಪರ್ಫಾರ್ಮೆನ್ಸ್ ಮಾಡುವವರಿಗೆ ಗುರ್ತಾ ಇರಬೇಕಂತಿರೋದಿಲ್ಲ, ಬಟ್ ಅವ್ರು ನಮ್ಮನ್ನು ಗುರುತಿಸಿ ಹೇಳುವಾಗ ಬಹಳ ತುಂಬ ಖುಷಿ ಆಗ್ತದೆ. ಸೊ ಅಂತಹ ಸಿಚುವೇಶನ್ ಯಾವುದಾದ್ರೂ ಆದದಿದೆಯಾ? ಅಂದರೆ ಬೇರೆ ಕಡೆ ಹೋದಾಗ ಕೂಡ ಅದು ಆಗಿರಬಹುದು, ಇಲ್ಲೇ ಆಗಿರಬಹುದು, ಎಲ್ಲಿಯಾದರೂ? ಅಂತದ್ದು ತುಂಬಾ ಕಡೆ ಆಗಿದೆ.
ಇವನ್ ಮಹಾಕಾಳಿ ಪ್ರೋಗ್ರಾಮ್ಸಿಗೆ ಹೋಗುವಾಗ ಸಹ ಹಾಗೆ ಅಲ್ಲಿ ಆಡಿಯನ್ಸ್ ಬಂದು ಮಾತಾಡ್ತಾರೆ, ಹಾ ನಿಮ್ಮನ್ನ ಅಲ್ಲಿ ಪ್ರೋಗ್ರಾಮ್ ಅಲ್ಲಿ ನೋಡಿದ್ದೆ. ಅಥವಾ ಕೆಲವರಿಗೆ ಈಗಂತೂ ಸೋಷಿಯಲ್ ಮೀಡಿಯಾಸ್ ಉಂಟು, ಹಾಗೆ ಎಲ್ಲಿಯಾದ್ರೂ ಪ್ರೋಗ್ರಾಮ್ ನೋಡಿದವರು ರಿಕ್ವೆಸ್ಟ್ ಕೊಟ್ಟು ಅಥವಾ FB ಇನ್ಸ್ಟಾದಲ್ಲೆಲ್ಲ ಮೆಸೇಜ್ ಬರ್ತದೆ, ನಿಮ್ಮ ಪ್ರೋಗ್ರಾಮ್ ನೋಡಿದ್ದೇನೆ, ಖುಷಿಯಾಗಿದೆ. ರೀಸೆಂಟ್ ಆಗಿ ನಮ್ದು ಕಾಲೇಜಲ್ಲಿ ಟ್ಯಾಲೆಂಟ್ಸ್ ಡೇ ಆಯ್ತು. ಅಲ್ಲಿಗೆ ಬಂದ ಜಡ್ಜ್ ಅವರಿಗೆ ನನ್ನ ಪರಿಚಯ ಇತ್ತು, ಬಟ್ ನಂಗೆ ಅವರ ಗುರ್ತವೇ ಇರ್ಲಿಲ್ಲ. ಅವರು ಮಂಗಳೂರು ಡಾನ್ಸರ್ ಸಹನಾ ಅಂತ, ಪ್ರವಿತಾ ಟೀಚರ್ ಸ್ಟೂಡೆಂಟ್. ಸೊ ಅವರದಷ್ಟು ಕಾಂಟ್ಯಾಕ್ಟ್ ಇರ್ಲಿಲ್ಲ ನಂಗೆ, ನಾನು ನೋಡಿದ್ರೆ ಸಹ ಇರ್ಲಿಲ್ಲ. ಫಸ್ಟ್ ಟೈಮ್ ಅವರಲ್ಲಿ ಬಂದದ್ದು, ಅವರಾಗಿ ಬಂದು ಮಾತಾಡ್ಸಿದ್ರು ನಂಗೆ. ಅಂದ್ರೆ ಮಾತಾಡ್ಬೇಕಾ, ಕಾಂಪಿಟೇಷನ್ ಅಲ್ಲಿ ನಾನು ಸಹ ಪಾರ್ಟಿಸಿಪೇಟ್ ಮಾಡ್ತಿದ್ದೇನೆ, ಮಾತಾಡಿದ್ರೆ ಸರಿ ಆಗ್ಬೋದಾ, ಏನು ಮಾತಾಡ್ತಾರೆ. ಸೊ ಅದು ಆಯ್ತು, ಬಟ್ ಅವರೇ ಬಂದು ಮಾತಾಡ್ಸಿದ್ರು, ಖುಷಿ ಆಯ್ತು. ನಾನ್ ಸಹ ಸ್ವಲ್ಪ ಮಂದಿಗೆ ಗುರ್ತಾ ಇದ್ದೇನೆ, ಹಾಗೆ ಸ್ವಲ್ಪ ಖುಷಿ ಆಗ್ತದೆ. ಸೊ ಈಗ ನಾನು ಹೇಳಿದೆ ಡ್ಯಾನ್ಸ್ ಅನ್ನುವಂಥದ್ದು ನಮ್ಮನ್ನೆಲ್ಲರಿಗೂ ಒಂದಷ್ಟು ಜನರಿಗೆ ಪರಿಚಯಿಸ್ತದೆ ಅಂತ. ಸೊ ಈಗ ನೀವು ಸಾಕಷ್ಟು ಕಡೆ ಪರ್ಫಾರ್ಮೆನ್ಸ್ ಕೊಟ್ಟಿದ್ದೀರಿ, ಎಲ್ಲೆಲ್ಲಿ ಪರ್ಫಾರ್ಮೆನ್ಸ್ ಕೊಟ್ಟಿದ್ದೀರಿ, ಅಲ್ಲಿನ ಎಕ್ಸ್ಪೀರಿಯನ್ಸ್ಗಳು ಹೇಗಿತ್ತು? ಅಂದರೆ ಒಂದು ಕಡೆ ಆಡಿಯನ್ಸ್ಗಳು ಪ್ರತಿ ಕಡೆ ಬೇರೆ ಇರ್ತಾರೆ. ಬಹುಶಃ ಉಡುಪಿಯಷ್ಟು ರಿಜಿಡ್ ಸ್ಟ್ರಿಕ್ಟ್ ಆಡಿಯನ್ಸ್ ಎಲ್ಲೂ ಸಿಗುದಿಲ್ಲ ನಮಗೆ. ಅವರು ಉಡುಪಿಯವರು ಒಪ್ಪಿಕೊಂಡ್ರೆ ಎಲ್ಲ ಯಾರು ಬೇಕಾದ್ರೂ ಒಪ್ಕೊಳ್ಬಹುದು ಒಂದು ಪರ್ಫಾರ್ಮರ್ ಅಂತ ಹೇಳ್ಬೋದು. ಸೊ ನಿಮ್ಮ ಬೇರೆ ಕಡೆ ಪರ್ಫಾರ್ಮೆನ್ಸ್ ಮಾಡಿದ ಎಕ್ಸ್ಪೀರಿಯನ್ಸ್ ಹೇಗಿತ್ತು? ಅಲ್ಲಿನ ಜನರ ರೆಸ್ಪಾನ್ಸ್ ಹೇಗಿತ್ತು? ಎಲ್ಲೆಲ್ಲ ಪರ್ಫಾರ್ಮ್ ಮಾಡಿದ್ರಿ? ಅಂದ್ರೆ ಉಡುಪಿ, ಮಂತ್ರಾಲಯ ಹೋಗಿದ್ದೇವೆ, ತಿರುಚೆಂದೂರ್ ತಮಿಳ್ನಾಡು, ನೆಕ್ಸ್ಟ್ ಬ್ಯಾಂಗ್ಳೂರಲ್ಲಿ 2 times ಹೋಗಿದ್ದೇವೆ, ಮತ್ತೆ ಮೈಸೂರು ಹೋಗಿದ್ದೇವೆ, ರೀಸೆಂಟ್ ಆಗಿ ಮಡಿಕೇರಿ, ಮತ್ತೆ ಉಡುಪಿ ಮಂಗಳೂರಲ್ಲಿ ಸುಮಾರು ಕಡೆ. ಸೊ ಅದೇ ಅಲ್ಲಿನ ಎಲ್ಲ ಜನರ ಏನೇನು ರೆಸ್ಪಾನ್ಸ್ಗಳು ಹೇಗಿತ್ತು? ಕೆಲವು ಕಡೆ ಕ್ಲಾಸ್ ಆಡಿಯನ್ಸ್ ಇರ್ತಾರೆ. ಸೊ ಅಂತ ಆಡಿಯನ್ಸ್ ನಮ್ಗೊಂದು 10 ಜನ ಇದ್ರು ಸ್ಯಾಟಿಸ್ಫ್ಯಾಕ್ಷನ್, ಅವತ್ತಿನ ಪ್ರೋಗ್ರಾಮ್ ಖುಷಿ ಆಗ್ತದೆ. ಏನೋ ಒಂದು ನಾವು ಮಾಡಿದ್ದು ಮಿಸ್ಟೇಕ್ಸ್ ಬಂದು ಹೇಳಿದ್ರು ನಮ್ಗೆ ಸಮಾಧಾನ. ಅಂದ್ರೆ ಇವರಿಗೆ ಗೊತ್ತುಂಟಲ್ಲ ನಾವು ಮಾಡಿದೆಂತದ್ದು ಅರ್ಥ ಆಯ್ತು ಇವರಿಗೆ. 100 ಜನರು ಸುಮ್ಮನೆ ನೋಡುವವರಿದ್ರು ಯೂಸ್ ಇಲ್ಲ. ಮತ್ತೆ ಹೆಚ್ಚಿನ ಪ್ರೋಗ್ರಾಮ್ ಅಲ್ಲಿ ಹೀಗೆ ನಾರ್ಮಲ್ ಆಡಿಯನ್ಸ್ ಏನು ಗೊತ್ತಿಲ್ಲದವ್ರು ಅಂತವರಿಗೆ ನೃತ್ಯ ರೂಪಕಗಳೆಲ್ಲ ಸ್ವಲ್ಪ ಎಂಟರ್ಟೈನ್ಮೆಂಟ್ ಆಗ್ತದೆ ಅಷ್ಟೇ. ಅದನ್ನ ಬಂದು ಹೇಳ್ತಾರೆ, ಹಾ ನಿಮ್ದು ಅದು ರೋಲ್, ಇದು ರೋಲ್, ಹಾಗೆ ಗುರುತಿಸ್ತಾರೆ. ಹೇಳಿ. ಶಕ್ತಿ 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 ಮಹಾಕಾಳಿ ಮಹಾಶಕ್ತಿ ಮಹೇಶ್ವರಿ ಶಕ್ತಿ ಮಹೇಶ್ವರಿ ಮಹಿಷಾಸುರ ಮರ್ದಿನಿ ಮಹಾಕಾಳಿ ಮಹಾಶಕ್ತಿ 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 ಮಹೇಶ್ವರಿ ಮಹಿಷಾಸುರ ಮರ್ದಿನಿ ಮನಿಯರಿ ತೆರಿಪುರ ಮನ ಮಧು ಒಳಿಯುರ அதிசய சுகமுற அருள் மழை பொழிவ மகாகாளி மகாசக்தி மகேஸ்வரி மகிஷாசுர மர்தினி மதியது தெளிவுற
தெளிவுற மனமது ஒளியுற அதிசய சுகமுற அருள்மழை பொழிவாய் காளி மகாசக்தி மகேஸ்வரி மகிஷாசுர மதியது தெளிவுற மனமது ஒளியுற அதிசய சுகமுற அருள்மழை பொழிவாய் காளி மகாசக்தி மகேஸ்வரி ಸೊ ಯಾವ ಕಡೆ ಪ್ರೋಗ್ರಾಮ್ ಕೊಟ್ಟಂಥದ್ದು ತುಂಬ ನಿಮ್ಗೆ ಏನು ಹೇಳುವಂಥದ್ದು ಇನ್ನೂ ನೆನಪಿದೆ, ಸೊ ಇನ್ನೊಮ್ಮೆ ಅಲ್ಲಿ ಹೋಗಬೇಕು, ಅಲ್ಲಿ ಇನ್ನೊಮ್ಮೆ ಪರ್ಫಾರ್ಮೆನ್ಸ್ ಕೊಡಬೇಕು ಅಂತ ಅನ್ಸಿದಂತಹ ಪ್ಲೇಸ್ ಯಾವ್ದಾರು ಇದೆಯಾ? ಟೆಂಪಲ್ಗಳು ಆಗಿರಬಹುದು ಅಥವಾ ಯಾರ ಎಂತ ಹೇಳುವಂಥದ್ದು ಯಾವುದೇ ಕಡೆ ಒಂದು ಪರ್ಫಾರ್ಮೆನ್ಸ್ ಕೂಡ ಆಗಿರಬಹುದು. ಸೊ ಆ ಥರ ಯಾವ್ದಾರು ಒಂದು ಪ್ಲೇಸಲ್ಲಿ ಹಾಗೆ ಇನ್ನೊಮ್ಮೆ ಹೋಗಬೇಕು ನನಗೆ ಅಲ್ಲಿ ಆಪರ್ಚುನಿಟಿ ಸಿಕ್ಕಿದ್ರೆ ಅಂತ. ಟೆಂಪಲ್ ಆದಿಶಕ್ತಿ ಟೆಂಪಲ್. ಓಕೆ. ಸೊ ನಾವು ಅಲ್ಲಿಗೆ ಪ್ರತಿ ಸರ್ತಿ ಹೋಗ್ತೇವೆ. ಅಲ್ಲಿ ಎಂತ ಇವೆಂಟ್, ಈಗ ಒಂದು ಅಲ್ಲಿ ನೃತ್ಯ ಸೇವೆ ವಿಶೇಷ. ಸೊ ನಮ್ಮನ್ನಲ್ಲಿ ಎಂತ ಪೂಜೆ, ಒಂದು ಸಣ್ಣ ಪೂಜೆ ಇದ್ರು ನಮ್ಮನ್ನ ಕರೀತಾರೆ. ಸೊ ಪ್ರತಿ ಸರ್ತಿ ಅಲ್ಲಿ ಹೋಗೋ ಮನ್ಸಾಗ್ತದೆ, ಖುಷಿ ಖುಷಿ ಅಂದ್ರೆ ಅಲ್ಲಿ ಕೊಡುದೇ ನೃತ್ಯ ಸೇವೆ ಅಂತ ಕೊಡುದು ಅಂತ ಕಡೆ ಮಾಡ್ಲಿಕ್ಕೆ ತುಂಬಾ ಖುಷಿ ಆಗ್ತದೆ, ಮನಸ್ಸಿಗೆ ನೆಮ್ಮದಿ ಆಗ್ತದೆ. ಸೊ ಓಕೆ, ಇನ್ನೊಂದು ಡ್ಯಾನ್ಸರ್ ಅಂದ ಕೂಡಲೇ ಏನು ಪ್ರಾಕ್ಟೀಸ್ ಹಾಗೆ ಅವರದೊಂದು ಕ್ಲಾಸಲ್ಲಿ ಕಲಿಯುವಂಥದ್ದು ಅದು ಮಾತ್ರ ಅಲ್ಲದೆ, ಥಿಯರಿ ನಾಲೆಡ್ಜ್ ಮಾತ್ರ ಅಲ್ಲದೆ ಡ್ರೆಸ್ಸಿಂಗ್ ಸೆನ್ಸ್ ಆಗಿರಬಹುದು, ಮೇಕಪ್ ಸೆನ್ಸ್, ಅದು ಕೂಡ ಮೇಕಪ್ ಮಾಡಿಕೊಳ್ಳುವಂಥದ್ದು. ಸೊ ಅದು ಕೂಡ ಬೇಕಾಗ್ತದೆ. ಸೊ ನಿಮಗೆ ನೀವೇ ಮೇಕಪ್ ಮಾಡ್ಕೊಳ್ತೀರಾ, ಅದು ಎಲ್ಲ ಹೇಗೆ? ನಾನೇ ಮೇಕಪ್ ಮಾಡ್ಕೊಳ್ಳೋದು. ಅಂದ್ರೆ ಹೇರ್ ಸ್ಟೈಲ್ ಅಮ್ಮ ಮಾಡ್ತಾರೆ, ಹೇರ್ ಮಾಡ್ಕೊಳ್ಳಿಕ್ಕೆ ಕಷ್ಟ ಆಗ್ತದೆ ಅಂತ ಮೇಕಪ್ ನಾನೇ ಮಾಡ್ಕೊಳ್ಳೋದು. ಅಂದ್ರೆ ಸ್ಟಾರ್ಟ್ ಮಾಡಿದ್ದು ಅಕ್ಕನವ್ರು ಮಾಡ್ತಿದ್ರು ಸ್ಟಾರ್ಟಿಂಗ್. ನಾನು ಸ್ವಲ್ಪ ಡಾರ್ಕ್, ಸೊ ಅದು ಪ್ಯಾನ್ ಕೇಕ್ ಮುಂಚೆ 8 ಕೋಟ್ ಹಾಗೆಲ್ಲ ಹಾಕ್ತಿದ್ರು. ಅಂದ್ರೆ ವೈಟ್, ಅಕ್ಕನವರೆಲ್ಲ ಬಿಳಿ ಇದ್ದಾರೆ, ಸೇಮ್ ಕಲರ್ ಮ್ಯಾಚ್ ಮಾಡ್ಬೇಕಂತ. ಸೊ ಅದು ಹೀಗೆ ಮೇಕಪ್ ಹಾಕಿದ ಕೂಡಲೇ ಪುನಃ ಮುಖ ಫಸ್ಟಿಗೆ ಗುಂಡು ಅದು ಮುಖ ಪುನಃ ದಪ್ಪ ಕಾಣ್ತದೆ. ಮತ್ತೆ ಮೇಕಪ್ ಅಲ್ಲಿ ಭಾವ ನಂದು ಮಂಜರಿ ಚಂದ್ರ ಅವರ ಹಸ್ಬೆಂಡ್ ಪುಷ್ಪರಾಜ್ ಅವ್ರು ಸಜೆಸ್ಟ್ ಮಾಡಿದ್ರು. ಅಂದ್ರೆ ನಾರ್ಮಲ್ ಪ್ರಾಕ್ಟೀಸಿಗೆ ಬಂದು ನೋಡುವಾಗ ನಾರ್ಮಲ್ ಫೇಸಿಗೆ ಕಂಪೇರ್ ಮಾಡಿದ್ರು ನಂದು ಮೇಕಪ್ ಫೇಸ್ ಅಲ್ಲಿ ತುಂಬಾ ಡಲ್ ಕಾಣ್ತಿತ್ತು. ಸೊ ಅವ್ರು ಹೇಳಿದ್ರು ಇವಳಿಗೆ ಯಾಕೆ ನಾರ್ಮಲ್ ಆಗಿ ಇಡಬಾರ್ದು, ಯಾಕೆ ಅಷ್ಟು ಮೇಕಪ್ ಹಾಕುದು ಅಂತ. ಸೊ ನಂದು ಸೀನಿಯರ್ ಎಕ್ಸಾಮ್ ಟೈಮಿಗೆ ಅಕ್ಕ ಎಕ್ಸ್ಪೆರಿಮೆಂಟ್ ಮಾಡಿದ್ರು ಮೇಕಪ್, ಕಾಜಲ್ ಎಲ್ಲ ಹಾಕಿ ಸ್ವಲ್ಪ ಡಾರ್ಕ್ ನಾರ್ಮಲ್ ಮೇಕಪ್, ಎಂತ ಮೇಕಪ್ ಫೌಂಡೇಶನ್ ಎಂತ ಹಾಕ್ಲಿಲ್ಲ, ಸ್ವಲ್ಪ ಕಾಜಲ್ ಅಷ್ಟೇ ಮಾಡಿ ಟ್ರೈ ಮಾಡಿದ್ರು. ಅದು ಸ್ವಲ್ಪ ಒಳ್ಳೆ ಕಾಣ್ಲಿಕ್ಕೆ ಶುರು ಆಯ್ತು. ಮತ್ತೆ ಅಕ್ಕ ಹೇಳಿದ್ರು ಮಾಡ್ಕೋ. ಆಗ ನಾನು ಮಾಡ್ತಿದ್ದೆ, ಕಣ್ಣು ಡ್ರಾ ಎಲ್ಲ ಮಾಡ್ತಿದ್ದೆ, ಐಬ್ರೋಸ್ ಎಲ್ಲ ಬರ್ತಿತ್ತು ಡ್ರಾ ಮಾಡ್ಲಿಕ್ಕೆ. ಮತ್ತೆ ಮೇಕಪ್ ಶೇಡ್ಸ್ ಸ್ವಲ್ಪ ಚೇಂಜ್ ಮಾಡಿದೆ. ಅಂದ್ರೆ ನಾರ್ಮಲಿ 26 ಹಾಕೋದು ಪ್ಯಾನ್ ಕೇಕ್, ನಾನು ಈಜಿಪ್ಷಿಯನ್ ಡಾರ್ಕ್ ಕಲರ್ಸ್ ಸ್ಟಾರ್ಟ್ ಮಾಡಿದೆ ಹಾಕ್ಲಿಕ್ಕೆ. ಸೊ ಜಾಸ್ತಿ ಬಿಳಿ ಮಾಡ್ತಿರ್ಲಿಲ್ಲ, ನಾರ್ಮಲ್ ನ್ಯಾಚುರಲ್ ನನ್ನ ಸ್ಕಿನ್ ಟೋನಿಗೆ ಮ್ಯಾಚ್ ಆಗುವ ಕಲರೇ ಮಾಡ್ತಿದ್ದೆ. ಅದು ನನ್ನ ಎಕ್ಸ್ಪ್ರೆಷನ್ಗೆ ಹೆಲ್ಪ್ ಆಗ್ಲಿಕ್ಕೆ ಸ್ಟಾರ್ಟ್ ಆಯ್ತು. ಸೊ ತುಂಬಾ ಮೇಕಪ್ ಹಾಕಿದ್ರೆ ನಾವೆಂತ ಎಕ್ಸ್ಪ್ರೆಸ್ ಮಾಡಿದ್ರು ಗೊತ್ತಾಗುದಿಲ್ಲ, ಮೇಕಪ್ ಹೈಲೈಟ್ ಆಗ್ತದೆ. ಆ ಮುಖ ಸಹ ಕೂಡ ಸ್ವಲ್ಪ ರಿಜಿಡ್ ಆಗಿ ಕಾಣ್ತದೆ. ಇದು ನ್ಯಾಚುರಲ್ ಆಗಿ ಮಾಡುವಾಗ ಮೇಕಪ್ ಇಂದ ನಾವು ಸ್ವಲ್ಪ ಎಕ್ಸ್ಪ್ರೆಷನ್ ಮಾಡಿದ್ರು ಏನೋ ತುಂಬಾ ಮಾಡಿದಾಗೆ ಕಾಣ್ತಿತ್ತು. ಸೊ ಮೇಕಪ್ ಚೇಂಜ್ ಮಾಡಿ ತುಂಬಾ ಎಕ್ಸ್ಪೆರಿಮೆಂಟ್ಸ್ ಮಾಡಿದೆ, ಒಂದು ಹೈಡ್ ಮಾಡುದು ಹಾಗೆ ಒಂದೊಂದೇ ಕಲಿತಾ ಬಂದದ್ದು. ಸೊ ಈಗ ಡ್ರೆಸ್ ಕೂಡ ಹಾಗೆ ಒಂದು ಕಲರ್ ಕಾಂಬಿನೇಷನ್ ಅನ್ನ ಯಾವ್ದಾದ್ರು ಒಂದು ಪರ್ಫಾರ್ಮೆನ್ಸ್ ಅಲ್ಲಿ ಯಾರದೊಬ್ರದ್ದು ಡ್ಯಾನ್ಸರ್ ಇದು ಡ್ರೆಸ್ ನೋಡಿದ್ರೆ ಇದು ಕಲರ್ ತುಂಬಾ ಚಂದ ಉಂಟು, ನಮ್ಮ ಮೇಲೆ ಟ್ರೈ ಮಾಡ್ಬೋದಾ ಅಥವಾ ಈ ಕಾಂಬಿನೇಷನ್ ಸೂಟ್ ಆಗ್ತದಾ? ಸೊ ಅದೆಲ್ಲ ಹೇಗೆ, ಅಂದ್ರೆ ಅಮ್ಮ ಪ್ಲಾನ್ ಮಾಡ್ತಾರ ಅಥವಾ ನೀವು ಮಾಡ್ತೀರಾ, ನಿಮ್ಮ ಟೀಚರ್ ಮಾಡ್ತಾರಾ, ಹೇಗೆ? ಕಾಸ್ಟ್ಯೂಮ್ಸ್ ಎಲ್ಲ ಟೀಚರ್ ಅವರೇ. ಅಕ್ಕನಿಗೆ ಈಗ ಒಂದು ಕಲರ್ ಕಂಡ್ರೆ ಅವ್ರು ಅದ್ ಸೂಟ್ ಇದು ನಿಂಗೆ ಚಂದ ಕಾಣ್ತದೆ, ಇಲ್ಲದಿದ್ರೆ ಇದು ನಿಂಗೆ ಸೂಟ್ ಆಗುದಿಲ್ಲ, ಹಾಗೆ ಕಾಸ್ಟ್ಯೂಮ್ಸ್ ಎಲ್ಲ ಅಕ್ಕವೇ ಸೆಲೆಕ್ಟ್ ಮಾಡುದು. ಈಗ ನಾವು ಸಾರಿ ಸೆಲೆಕ್ಟ್ ಮಾಡ್ಲಿಕ್ಕೆ ಹೋಗುದಿದ್ರು ಫಸ್ಟಿಗೆ ಅಕ್ಕನನ್ನೇ ಕರ್ಕೊಂಡು ಹೋಗುದು, ನಾವು ಹಾಗೆ ಕಾಸ್ಟ್ಯೂಮ್ ಸೆಲೆಕ್ಟ್ ಮಾಡ್ಲಿಕ್ಕೆ ಹೋಗುದಿಲ್ಲ. ಬಿಕಾಸ್ ನಮ್ಗೆ ಇಷ್ಟ ಆದ ಕಲರ್ ನೋಡಿದ್ರೆ ನಮ್ಗೆ ಅದು ಸ್ಟೇಜಿಗೆ ಸೂಟ್ ಆಗ್ತದೆ, ಆಗ ನಮ್ಮ ಫೇಸಿಗೆ ಅದು ಸೂಟ್ ಆಗುದಿಲ್ಲ. ಸೊ ಅಕ್ಕ ಫುಲ್ ಪ್ಲಾನ್ ಮಾಡಿ ಸಾರಿ ಸೆಲೆಕ್ಟ್ ಮಾಡ್ತಾರೆ. ಸೊ ನಿಮಗೆ ಏನ್ ಹೇಳುವಂಥದ್ದು, ಈಗ ಪರ್ಫಾರ್ಮೆನ್ಸ್ ಮಾಡಿದ್ಮೇಲೆ ಅದರ ವಿಡಿಯೋಗಳಿರ್ತದೆ. ಸೊ ಅದು ವಿಡಿಯೋ ನೋಡಿ ಮಿಸ್ಟೇಕ್ಸ್ ಅನ್ನ ನೀವೇ ಹೀಗೆ ಮಾಡಬಾರ್ದಿತ್ತು, ಹಾಗೆ ಮಾಡೋದು, ಕೆಲವರಿಗೆ ಅದು ಅಭ್ಯಾಸ ಇರ್ತದೆ. ಸೊ ನಿಮಗೆ ಹಾಗೇನಾದ್ರೂ ಅಭ್ಯಾಸ ಇದೆಯಾ, ಅಥವಾ ನಿಮ್ಮ ಗುರುಗಳ ಹೇಳಿದನ್ನ ಏನ್ ಹೇಳುವಂಥದ್ದು, ಗುರುಗಳಿಗೆ ನೋಡಿರ್ತಾರೆ ಒಂದು ಪರ್ಫಾರ್ಮೆನ್ಸ್, ಅವ್ರು ಹೇಳಿದ್ದನ್ನ ತೆಗೆದುಕೊಂಡು ಹೋಗ್ತೀರಾ, ಅಥವಾ ಮತ್ತೆ ವಿಡಿಯೋ ನೋಡಿ ಇಲ್ಲ ಹೀಗೆ ಆಗ್ಬೇಕಿತ್ತು, ಸ್ಟೆಪ್ ಹೀಗೆ ಮಾಡ್ಬೇಕಿತ್ತು, ಈ ಅಭಿನಯ ಚೂರು ಇಂಪ್ರೂವೈಸ್ ಮಾಡ್ಬೋದಿತ್ತು,
ಹಾಗೆ ಸಹ ಮಾಡ್ತೀರಾ? ಹಾ, ಅಂದ್ರೆ ಎರಡು ಮಾಡ್ತಾನೆ. ಅಕ್ಕ ಎಂತ ಹೇಳ್ತಾರೆ ಅದನ್ಸ ತಗೊಳ್ತಾನೆ. ಅಂದ್ರೆ ಗುರುಗಿಂತ ಜಡ್ಜ್ ಮಾಡೋರು ಯಾರು ಇರುದಿಲ್ಲ. ಸೊ ಅವ್ರೆಂತ ಹೇಳ್ತಾರೆ ಅದು ನೋಡ್ತಾನೆ. ಮತ್ತೆ ವಿಡಿಯೋ ನೋಡುವಾಗ ನನ್ನ ಮಿಸ್ಟೇಕ್ಸ್ ಎಲ್ಲಿ ಆಗ್ತಾ ಉಂಟು ನಂಗೆ ಮತ್ತೆ ಗೊತ್ತಾಗ್ಬೇಕು ಅಂತ ವಿಡಿಯೋಸ್ ನೋಡಿ ಕರೆಕ್ಷನ್ ಮಾಡ್ಕೊಳ್ತೇವೆ. ಹಾ, ಅಂದ್ರೆ ಕಂಪೇರ್ ಮಾಡ್ತೇವೆ, ಇಲ್ಲಿ ಎಲ್ಲಿ ನಂದು ಮಿಸ್ಟೇಕ್ ಆಯ್ತು, ನಾನು ಎಲ್ಲಿ ರಾಂಗ್ ಮಾಡ್ತಿದ್ದೇನೆ, ಅವಳದೆಂತ ಆಯ್ತು, ಹಾಗೆ ಕಂಪೇರ್ ಮಾಡಿ ಜಡ್ಜ್ ಮಾಡ್ಕೊಳ್ತೇವೆ. ಅಕ್ಕ ಹೇಳುವಾಗ ನಮ್ಮದ್ ಮಾತ್ರ ಹೇಳಿರ್ತಾರೆ, ಬಟ್ ನಾವ್ ಅದ್ ವಿಡಿಯೋ ನೋಡಿದ್ರೆ ನಮ್ಗೆ ಕ್ಲಾರಿಟಿ ಸಿಗ್ತದೆ ಎಲ್ಲಿ ರಾಂಗ್ ಮಾಡ್ತಿದ್ದೇವೆ, ಎಲ್ಲಿ ಇಷ್ಟು ಅಂದ್ರೆ ಯಾವ ಲೆವೆಲ್ಗೆ ಅದು ಗಲೀಜ್ ಕಾಣ್ತದೆ ಅಂತ. ಗ್ರೂಪ್ ಅಲ್ಲಿ ಮಾಡುವಾಗ ನೋಡ್ಲೇಬೇಕಾಗ್ತದೆ, ಎಲ್ಲರೂ ಒಟ್ಟಿಗಿರುವಾಗ ಚೂರು ಆಚೀಚೆ ಆದ್ರೂ ಗೊತ್ತಾಗ್ತದೆ. ಬಟ್ ಸೋಲೋ ಮಾಡುವಾಗ ಆಬ್ವಿಯಸ್ಲಿ ಅಕ್ಕನ ಒಪಿನಿಯನ್, ಅವ್ರೆಂತ ಹೇಳ್ತಾರೆ ಕರೆಕ್ಷನ್ಸ್ ಅದೇ ತಗೊಳ್ಳಿ. ಸೊ ಹೀಗಿರುವಾಗ ಯಾವತ್ತಾದ್ರೂ ಅಂದ್ರೆ ನಿಮ್ಮ ಅಮ್ಮನವರಿಗೆ ತುಂಬಾ, ಅಪ್ಪ ಅಮ್ಮನಿಗೆ ತುಂಬಾ ಪ್ರೌಡ್ ಆದದ್ದು ಅಂದ್ರೆ ನೀವು ಡ್ಯಾನ್ಸರ್ ಅನ್ವಿತ್ ಅವರ ಅಮ್ಮ ಅಲ್ಲ, ಅನ್ವಿತ್ ಅವರ ಅಪ್ಪ ಅಲ್ಲ, ಸೊ ಹಾಗೆ ಹೇಳಿದ್ದು ಯಾರಾದ್ರೂ, ಅದು ಬಂದು ನಿಮ್ಮ ಹತ್ರ ಶೇರ್ ಮಾಡಿದ್ದು ಅಂತ ಎಕ್ಸ್ಪೀರಿಯನ್ಸ್ ಯಾವ್ದಾರು ಇದೆಯಾ? ಹಾ, ತುಂಬಾ ಕಡೆ ಆಗಿದೆ. ಅಂದ್ರೆ ಕಾಲೇಜಿಗೆಲ್ಲ ಬಂದಾಗ, ಫಸ್ಟ್ ಡೇ ಕಾಲೇಜಿಗೆ ಅಡ್ಮಿಷನ್ಗೆ ಹೋದಾಗ ಸಹ ಹಾಗೆ ವಾಣಿ ಮ್ಯಾಮಿಗೆ ಅಂದ್ರೆ ಮುಂಚೆ ಗೊತ್ತಿತ್ತು. ಸೊ ಅಮ್ಮನನ್ನು ಬಂದವರು ಹಾಗೆ ಅನ್ವಿತನ ಅಮ್ಮ ಅಲ್ಲ ಹಾಗೆ. ಮತ್ತೆ ಪ್ರೋಗ್ರಾಮ್ಸಿಗೆಲ್ಲ ಎಲ್ಲಿಯಾದ್ರೂ ಹೋದ್ರೆ ಅಪ್ಪನವರಂತ ಹಾಗೆ, ಅಪ್ಪ ಬಂದ್ರೆ ಅನ್ವಿತನ ಅಮ್ಮ ಅಪ್ಪ ಅಲ್ಲ, ಅನ್ವಿತನ ಅಮ್ಮ ಅಲ್ಲ, ಹಾಗೆ ಖುಷಿ ಆಗ್ತದೆ. ಅಂದ್ರೆ ಇಷ್ಟು ವರ್ಷ ಒಂದು ಅಪ್ಪ ಸಪೋರ್ಟ್ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡಿದ್ದು ಹಾಗೆ. ಅಂದ್ರೆ ಎಲ್ಲ ಬಂದು ಕೇಳುವಾಗ ನೀವು ಅವಳ ಅಪ್ಪ ಅಲ್ಲ ಅಂತ, ಅವರಿಗೆ ಪ್ರೌಡ್ ಆಗ್ತದೆ, ಇಷ್ಟು ಎಲ್ಲರೂ ಸಪೋರ್ಟ್ ಮಾಡಿದ್ದಾರೆ, ನಾನ್ ಸಹ ಮಾಡ್ಲೇಬೇಕು ಅಂತ ಅನ್ನಿಸ್ತದಲ್ಲ. ಸೊ ನೀವೀಗ ಕಾಲೇಜ್ ಬಗ್ಗೆ, ಮ್ಯಾಮ್ ಬಗ್ಗೆ ಹೇಳಿದ್ರೆ, ಒಂದು ಏನು ಹೇಳುವಂಥದ್ದು, ಮನೆಯಲ್ಲಿ ಎಷ್ಟು ಸಪೋರ್ಟ್ ಬೇಕೋ ಬಹುಶಃ ಕಾಲೇಜಲ್ಲಿ ಟೀಚರ್ಸ್ ಲೆಕ್ಚರ್ಸ್ ಆಗಿರ್ಬೋದು, ನಿಮ್ಮೊಟ್ಟಿಗೆ ಓದುವಂಥವ್ರು ಆಗಿರ್ಬೋದು, ಅವರ ಸಪೋರ್ಟ್ ಕೂಡ ಅಷ್ಟೇ ಮ್ಯಾಟರ್ ಆಗ್ತದೆ. ಯಾಕಂತಂದ್ರೆ ನೀವು ದೂರ ಟ್ರಾವೆಲ್ ಮಾಡುವಾಗ ಒಂದಿನ ಅಥವಾ 2 ದಿನ ರಜೆ ಹಾಕಿದ್ರೆ ಮರುದಿನ ಯಾರು ನಾವೇನು ಮಾಡಿದ್ವಿ ಅಂತ ಹೇಳುದಿಲ್ಲ, ಹೇಳಿದ್ರೆ ಏನು ಮಾಡ್ಲಿಕ್ಕೆ ಆಗುದಿಲ್ಲ. ಸೊ ಹೀಗಿರುವಾಗ ನಿಮ್ಮ ಹಿಂದಿನ ಕಾಲೇಜಿದ್ದು ಸಪೋರ್ಟ್ ಹೇಗಿತ್ತು, ಎಲ್ಲಿ ಓದಿದ್ದು, ಹೈಸ್ಕೂಲ್ ಎಲ್ಲಿ ಮಾಡಿದ್ರೆ ಅದರ ಬಗ್ಗೆ ಹೇಳಿ. ಸ್ಟಾರ್ಟ್ ಪ್ರೈಮರಿ ಎಜುಕೇಶನ್ ಕನ್ನಡ ಮೀಡಿಯಂ ಓದೋದು ನಾನು, ಮೂಡುಬೆಳ್ಳೆ ಚರ್ಚ್ ಸ್ಕೂಲ್, 5th ತನಕ. ಬಟ್ ಅಲ್ಲಿ ಅಷ್ಟು ಎಂತ ಸಪೋರ್ಟ್ ಅಂತ ಇರ್ಲಿಲ್ಲ. ಬಟ್ ಆಗ ನಾನು ಫಿಲ್ಮ್ ಡ್ಯಾನ್ಸ್ ಎಲ್ಲ ಮಾಡ್ತಿದ್ದೆ. ಸೊ ಕ್ಲಾಸಿಕಲ್ ಇದುವಾಗ ಅಷ್ಟು ಐಡಿಯಾ ಇರ್ಲಿಲ್ಲ. ಬಟ್ 4th ಸ್ಟ್ಯಾಂಡರ್ಡ್ ಅಲ್ಲಿ ಅಲ್ಲಿಂದವೇ ಸ್ಟಾರ್ಟ್ ಮಾಡಿದ್ದು. 5th ಅಲ್ಲಿ ಅದು ಸ್ಕೂಲ್ ಬಿಟ್ಟು ಗೌರ್ಮೆಂಟ್ ಸ್ಕೂಲ್ ಮಣಿಪುರ ಅಲ್ಲಿ ಜಾಯ್ನ್ ಆದೆ. ಅಲ್ಲಿ ಪ್ರೈಮರಿಯಲ್ಲಿ ನಂಗೆ ಅಷ್ಟು ಸಪೋರ್ಟ್ ಇರ್ಲಿಲ್ಲ. ಬಟ್ ಸ್ಕೂಲ್ ಡೇಸಿಗೆ ಪರ್ಫಾರ್ಮೆನ್ಸ್ ಅಷ್ಟೇ. 6th ಗೆ ಬರುವಾಗ ಇಲ್ಲಿ ಡಾನ್ಸ್ ಕ್ಲಾಸ್ ಅಲ್ಲಿ ಸಹ ಪ್ರೋಗ್ರಾಮ್ಸ್ ಎಲ್ಲ ಸ್ಟಾರ್ಟ್ ಆಯ್ತು. ಅಕ್ಕನ ಪ್ರತಿಭಾ ಕಾರಂಜಿ ಕೂಡ ಸ್ಟಾರ್ಟ್ ಆಗ್ತದೆ. ಪ್ರೋಗ್ರಾಮ್ಸ್ ಗೆ ಅಂದ್ರೆ ನಂದು ಡಾನ್ಸ್ ಕ್ಲಾಸ್ ಇಂದ ಪ್ರೋಗ್ರಾಮ್ಸ್ ಎಲ್ಲ ಸ್ಟಾರ್ಟ್ ಆಯ್ತು. ಅಕ್ಕ ಗ್ರೂಪಿಗೆ ಆಡ್ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡಿದ್ರು. ಸೊ ಹೈಸ್ಕೂಲಿಗೆ ಬರುವಾಗ ನಂದು 3 ಸರ್ಸ್ ಇದ್ರು, ಕನ್ನಡ ಸರ್, ಸೋಷಿಯಲ್, ಮತ್ತೆ PT ಸರ್, ಸತೀಶ್ ಸರ್, ನಾಗರಾಜ್ ಸರ್ ಮತ್ತೆ ರಾಜೇಶ್ ಸರ್ ಅಂತ 3 ಜನ ತುಂಬಾನೇ ಸಪೋರ್ಟ್ ಮಾಡಿದ್ದಾರೆ. ಅವ್ರು 3ರಿಗಿಂತ ಹೈಸ್ಕೂಲಲ್ಲಿ ಇದ್ದ ಎಲ್ಲ ಟೀಚರ್ಸ್ ತುಂಬಾ ಸಪೋರ್ಟ್ ಮಾಡಿದ್ದಾರೆ. ಈಗ ನಂಗೆ ಒಂದು ರಜೆ ಬೇಕು ಅಂತ ಹೇಳಿದ್ರೆ ಅವರೇ ನಂಗೆ ಪ್ಲಾನ್ ಹೇಳಿ ಕೊಡ್ತಿದ್ರು, ಹೀಗೆ ಹೇಳು ಕ್ಲಾಸಿಗೆ ಬಾ, ಮತ್ತೆ ನಂಗೆ ಜ್ವರ, ನಂಗೆ ಎಂತ ಕೂಡ್ತಿಲ್ಲ ಅಂತ ಹೇಳು, ಇನ್ನ ನಾವು ಮನೆಗೆ ಬಿಡ್ತೇವೆ, ಇವತ್ತು ನೋಡಿದ್ರೆ ಬೇರೆ ಲೆಕ್ಚರರ್ಸ್ಗೆ ಟೀಚರ್ಸ್ಗೆಲ್ಲ ಇದು ಗೊತ್ತಾಗ್ತದೆ, ಹೋಗು ಮನೆಗೆ ಹೋಗು. ಹಾಗೆ ತುಂಬಾನೇ ಸಪೋರ್ಟ್ ಮಾಡಿದ್ದಾರೆ. ಅವರನ್ನಂತೂ ಪ್ರತಿ ಇಲ್ಲೊಂದು ಲಾಸ್ಟ್ ತನಕ ನಾನು ಅವರನ್ನ ನೆನ್ಪು ಮಾಡ್ಕೊಳ್ಳಬೇಕು. ಅಂದ್ರೆ ಅಷ್ಟು ಸಪೋರ್ಟ್, ಟೀಚರ್ಸ್ ಐಡಿಯಾ ಕೊಟ್ಟು ಹೋಗು ಅಂತ ಸಪೋರ್ಟ್ ಮಾಡೋರು ಸಿಗುದು ಕಮ್ಮಿ. ಮತ್ತೆ PU ಅಲ್ಲಿ ಸಹ ಹಾಗೆ. PU ಅಲ್ಲಿ ಅಂದ್ರೆ ರೆಸ್ಟ್ರಿಕ್ಷನ್ ಇರ್ಲಿಲ್ಲ, ಬಟ್ ಓಕೆ ಎನ್ಕರೇಜ್ ಮಾಡ್ತಿದ್ರು ನಂಗೆ. ನೀವು ಸೈನ್ಸ್ ಓದಿದ? ಹೌದು, ಜ್ಞಾನಗಂಗಾ PU ಕಾಲೇಜ್. ಬಟ್ ಸಪೋರ್ಟ್ ಇದ್ರು ಟೀಚರ್ಸ್ ನವರಿಗೆ, ಪ್ರೌಡ್ ಇತ್ತು. ನಂದು ಇಂಗ್ಲಿಷ್ ಸರ್, ಅವ್ರು ಪ್ರತಿ ಸರ್ತಿ ಲ್ಯಾಂಗ್ವೇಜ್ ಹ್ಯುಮ್ಯಾನಿಟೀಸ್ ಸಬ್ಜೆಕ್ಟ್ ಗಳಲ್ಲಿ ಅವರಿಗೆ ಇದ್ರ ಮೇಲೆ ಸ್ವಲ್ಪ ಆಸಕ್ತಿ ಜಾಸ್ತಿ ಇರ್ತದೆ ಬೇರೆ ಸಬ್ಜೆಕ್ಟ್ ಟೀಚ್ ಮಾಡುವ ಲೆಕ್ಚರ್ಸ್ ಗಳಿಗೆ. ನಂದು ಇಂಗ್ಲಿಷ್ ಸರ್ ಅಂದ್ರೆ ಪೇರೆಂಟ್ಸ್ ಮೀಟಿಂಗ್ ಎಲ್ಲ ಬರುವಾಗ ಪೇಪರ್ ನೋಡ್ಲಿಕ್ಕೆ ಹೇಳಿದ್ರೆ ಅಮ್ಮ ಸ್ವಲ್ಪ ಮಾರ್ಕ್ಸ್ ಕಮ್ಮಿ ಬಂದ್ರೆ ನನ್ ಗುರಾಯಿಸ್ತಿದ್ರು, ಮಾರ್ಕ್ಸ್ ಕಮ್ಮಿ ಬಂತಲ್ಲ. ಸರ್ ಹತ್ರ ಅಂದ್ರೆ ನಾನು ಬೇರೆಯವ್ರ ಹತ್ರ ಮಾತಾಡಿಸೋದಕ್ಕಿಂತ ಸಹ ಇಂಗ್ಲಿಷ್ ಸರ್ ಹತ್ರ ಮಾತಾಡಿಸ್ತಿದ್ದೆ. ಅವ್ರಂದ್ರೆ ಪೇಪರ್ ಕೊಟ್ರು, ಎಷ್ಟು ಮಾರ್ಕ್ ಬಂದ್ರು ಮಾರ್ಕ್ ಎಲ್ಲ ನೋಡ್ಬೇಡಿ, ಅವಳಿಗೆ ಡಾನ್ಸ್ ಮುಖ್ಯ, ಅವಳಿಗೆ ಅದ್ರಲ್ಲೇ ಮಾಡಿಸಿ, ಅಂದ್ರೆ ಇದ್ರಲ್ಲಿ ಪಾಸ್ ಆದ್ರೆ ಸಾಕು. ಹಾಗೆ ಅವ್ರು ತುಂಬಾ ಸಪೋರ್ಟ್. ಅವ್ರು ಈಗ ಸಹ ಮೆಸೇಜ್ ಮಾಡ್ತಾರೆ, ಪ್ರತಿ ಪ್ರೋಗ್ರಾಮಿಗೆ ಸಹ ಅವ್ರು ಅಟೆಂಡ್ ಆಗ್ತಿದ್ರು. ವೆರಿ ನೈಸ್, ತುಂಬಾ ಸಪೋರ್ಟ್. ಮತ್ತೆ ಈಗ ಸಹ ಹಾಗೆ ವಾಣಿ ಮ್ಯಾಮ್, ವುಮೆನ್ಸ್ ಡಾಕ್ಟರ್ ಜೆ ಶಂಕರ್ ಕಾಲೇಜ್ ಅಲ್ಲಿ ಸಹ ಹಾಗೆ ಎಲ್ಲರೂ ಸಹ ಸಪೋರ್ಟ್ ಮಾಡ್ತಾರೆ. ಇವನ್ ಜರ್ನಲಿಸಂ ಡಿಪಾರ್ಟ್ಮೆಂಟ್ ಇಂದ, ಸೈಕಾಲಜಿ ಡಿಪಾರ್ಟ್ಮೆಂಟ್ ಇಂದ, ಲ್ಯಾಂಗ್ವೇಜಿನವರಂತೂ ತುಂಬಾ ಸಪೋರ್ಟ್ ಮಾಡ್ತಾರೆ. ಸೊ ಅದೇ ಏನು ಹೇಳುವಂಥದ್ದು ಅಂದ್ರೆ ನಿಮ್ಮ ಫ್ರೆಂಡ್ಸ್ ಒಂದಷ್ಟು ಜನ ಇರಬಹುದು, ಇರ್ತಾರೆ.
ಹೈಸ್ಕೂಲಿಂದ PUಗೆ ಬರುವಾಗ, PU ಇಂದ ಡಿಗ್ರಿಗೆ ಬರುವಾಗ ಹೀಗಿದ್ದ ಗ್ರೂಪ್ ಡಿವೈಡ್ ಆಗಿ ಒಂದಷ್ಟು ಜನ. ಸೊ ಅವರೆಲ್ಲ ನಿಮಗೆ ಇವತ್ತು ಎಲ್ಲಿಯಾದ್ರೂ ನೀವು ಡ್ಯಾನ್ಸ್ ಮಾಡುವಾಗ ಅಂದ್ರೆ ಹೈಸ್ಕೂಲಲ್ಲಿ ಕ್ಲಾಸ್ಮೇಟ್ ಆಗಿದ್ದವ್ರು ಎಷ್ಟೋ ಜನ ನಮಗೆ ಫ್ರೆಂಡ್ಸ್ ಆಗಿರ್ಬೇಕಂತಿಲ್ಲ, ಬಟ್ ಅವರು ಬಂದೇ ನಾನು ನಿನ್ನ ಕ್ಲಾಸ್ಮೇಟ್ ಆಗಿದ್ದೆಯಾ, ಸೊ ಹಾಗೆಲ್ಲ ಹೇಳುವಾಗ ಹೇಗೆ ಅನ್ನಿಸ್ತದೆ? ಹೇಗೆ ಹಾಗೆ ಯಾರಾದ್ರೂ ಬಂದು ಆದದಿದ್ಯಾ? ಅಂದ್ರೆ ನಿಮ್ಮ ಓಲ್ಡ್ ಫ್ರೆಂಡ್ಸ್ ಬಂದು ಮತ್ತೆ ಮೀಟ್ ಆದದ್ದು ಎಲ್ಲಿಯಾದ್ರು ಪ್ರೋಗ್ರಾಮ್ ಆಗುವಾಗ ರ್ಯಾಂಡಮ್ ಪ್ಲೇಸಸ್ ಅಲ್ಲಿ ಹಾಗೆಲ್ಲಿಯಾದ್ರು? ಅದೇ ಓಲ್ಡ್ ಫ್ರೆಂಡ್ಸ್ ಹೇಳಿದ್ರೆ ಮೂಡುಬೇಳೆಯಲ್ಲಿ ಕಲಿತೆ ಅಂತ. ಅಲ್ಲಿ ಅವರು ಈಗ ನನ್ನೊಟ್ಟಿಗೆ ಡಿಗ್ರಿಯಲ್ಲಿ ಅಂದ್ರೆ ಕಾಲೇಜಲ್ಲಿ ಇದ್ದಾರೆ, ಬೇರೆ ಕ್ಲಾಸ್ ಬೇರೆ ಕಾಂಬಿನೇಷನ್, ಬಟ್ ಈಗ ಮಾತಾಡ್ತಾರೆ. ಮತ್ತೆ ಮಣಿಪುರದವರಂತೂ ಕಾಂಟ್ಯಾಕ್ಟ್ ಅಲ್ಲಿ ಇದ್ದಾರೆ. ಸೊ ಮೆಸೇಜ್ ಮಾಡ್ತಾರೆ, ಪ್ರೋಗ್ರಾಮ್ ಇದ್ದಂತಾದ್ರು ಸ್ಟೇಟಸ್ ಹಾಕಿದ್ರೆ ರಿಪ್ಲೈ ಮಾಡ್ತಾರೆ. ಒಳ್ಳೆ ಒಪಿನಿಯನ್ ಉಂಟು. ಮತ್ತೆ PU ಕಾಲೇಜ್ ಅಲ್ಲಿ ಫ್ರೆಂಡ್ಸ್ ಸಹ ಅವರಿಗೆ ತುಂಬಾ ಸಪೋರ್ಟ್ ಮಾಡ್ತಿದ್ರು ಎಲ್ಲರೂ ಸಹ. ಈಗಿನವ್ರು ಸಹ ಹಾಗೆ, ಈಗ ಡಿಗ್ರಿ PRJ ಅಲ್ಲಿ ಎಂತ ಕ್ಲಾಸ್ಮೇಟ್ಸ್ ಇದ್ದಾರೆ, ಅವ್ರು ಸಹ ತುಂಬಾನೇ ಸಪೋರ್ಟಿವ್ ಇದ್ದಾರೆ. ವೆರಿ ನೈಸ್. ಸೊ ಎಲ್ಲರ ಸಪೋರ್ಟ್ ಹೀಗೆ ನಿಮ್ಮೊಟ್ಟಿಗೆ ಕಂಟಿನ್ಯೂ ಆಗಿದೆ ಅಂತ ಹೇಳ್ತೇನೆ. ನೀವು ಈಗ ಮುಂದೆ ಏನು ಮಾಡ್ಬೇಕಂತ ಅನ್ಕೊಂಡಿದ್ದೀರಿ? ಡ್ಯಾನ್ಸಲ್ಲೂ ಆಗಿರ್ಬೋದು, ಎಜುಕೇಷನಲ್ಲಿ ಕೂಡ ಆಗಿರ್ಬೋದು, ಏನು ಮಾಡ್ಬೇಕನ್ನುವ ಒಂದು ಐಡಿಯಾ ಇದೆ ಅಥವಾ ಏನು ಹೀಗೆ ಮಾಡಬೇಕು ಅನ್ನುವ ಒಂದು ಥಾಟ್ ಇದೆ? ಡಾನ್ಸಲ್ಲಿ ಅಂದರೆ ಈಗ ಫಸ್ಟಿಗೆ ವಿದ್ವತ್ ಮುಗಿಸ್ಬೇಕು. ನನಗೆ ವಿದ್ವತ್ ಮುಗಿಸಿ ನಂದೇ ಓನ್ ಡಾನ್ಸ್ ಕ್ಲಾಸ್ ಸ್ಟಾರ್ಟ್ ಮಾಡಬೇಕು ಅಂತ ಇದ್ದೇನೆ. ಎಜುಕೇಷನಲ್ಲಿ ಸೈಕಾಲಜಿ PRJ ಕಲಿತಿದ್ದೇನೆ, ಸೈಕಾಲಜಿ ಜರ್ನಲಿಸಮ್ ರೂರಲ್ ಡೆವಲಪ್ಮೆಂಟ್. ಸೊ 3rd ಇಯರ್ ಆದಮೇಲೆ MSc ಇನ್ ಸೈಕಾಲಜಿ ಮಾಡಬೇಕು ಅಂತ ಇದ್ದೇನೆ. ಅದು ಆಗಿ ನೆಕ್ಸ್ಟ್ ಜಾಬ್ ಏನಾದರೂ ಸಿಕ್ಕಿದ್ರೆ ಅದರಲ್ಲಿ ಸಹ PhD ಮಾಡಬೇಕು ಅಂತ ಇದ್ದೇನೆ. ಈವನ್ ಡಾನ್ಸ್ ಅಲ್ಲಿ ಸಹ ಮಾಡಬೇಕು, ಸಾಧ್ಯ ಆದ್ರೆ ಮಾಡ್ತೇನೆ. ಎರಡೂ ಸಾಧ್ಯ ಆಗಲಿ, ಏನು ಹೇಳೋದು, ಡಬಲ್ ಡಾಕ್ಟರೇಟ್ ಸಿಗಲಿ, ಮತ್ತೆ ಬರುವ, ಮತ್ತೆ ಮೀಟ್ ಆಗುವ, ಇಲ್ಲಿ ಮತ್ತೆ ಇಂಟರ್ವ್ಯೂ ಮಾಡ್ಬೋದಾಗ ನಾವು. ಸೊ ಆಲ್ ದ ಬೆಸ್ಟ್ ಹೇಳ್ತಾ ಇದ್ದೇನೆ ಮತ್ತೊಮ್ಮೆ. ಸೊ ನಿಮಗೆ ಇದು ಏನು ಹೇಳುವಂಥದ್ದು, ಡ್ಯಾನ್ಸ್ ಆಗಿರ್ಬೋದು, ನಿಮ್ಮ ಈಗ ಎಜುಕೇಷನ್ ಬಗ್ಗೆ ಮಾತನಾಡಿದ್ದು, ಇದನ್ನು ಬಿಟ್ಟು ಬೇರೆ ಏನು ಹವ್ಯಾಸ ಇದೆ? ರಂಗೋಲಿ ಇರಬಹುದು, ಅಂಥದ್ದು ಏನೆಲ್ಲ ಹವ್ಯಾಸಗಳಿವೆ? ರಂಗೋಲಿ ಹಾಕ್ತೇನೆ, ಮೆಹಂದಿ ಹಾಕ್ತೇನೆ. ಮುಂಚೆ ಡ್ರಾಯಿಂಗ್ ಮಾಡ್ತಿದ್ದೆ, ಡ್ರಾಯಿಂಗ್ ಬಿಟ್ಟ ಮೇಲೆ ಸ್ಟಾರ್ಟ್ ಮಾಡಿದ್ದು ರಂಗೋಲಿ ಮತ್ತೆ ಮೆಹಂದಿ. ಡ್ರಾಯಿಂಗ್ ನಮ್ಗೆ ಅಂದ್ರೆ ಪ್ರೈಮರಿಯಲ್ಲಿ ಮಾತ್ರ ಇದ್ದದ್ದು ಟಿಲ್ 10th. ಮತ್ತೆ ಹೈಸ್ಕೂಲಿಗೆ ಬಂದ ಮೇಲೆ ಹೇಗೆ ಸಹ ಸೈನ್ಸ್ ತಗೊಂಡದ್ದು. ಸೈನ್ಸಿನವರಿಗೆ ಒಂದು ಡ್ರಾಯಿಂಗ್ ಹೇಳಿದ್ರೆ ಬಾಡಿ ಪಾರ್ಟ್ಸ್, ಬ್ರೈನ್, ಐ, ಹಾಗೆ ಅದುವೇ ಡ್ರಾಯಿಂಗ್. ಅದು ಬಿಟ್ಟು ಬೇರೆ ಏನು ಡ್ರಾಯಿಂಗ್ ಮಾಡ್ತಿರ್ಲಿಲ್ಲ. ಸೊ ಮೆಹಂದಿ ಕ್ರಿಯೇಟಿವ್ ಎಂತ ಇರ್ಲಿಲ್ಲ. ಹಾಗೆ ಡ್ರಾಯಿಂಗ್ ಟಚ್ ಹೋಯ್ತು ನಂಗೆ PU ಬಂದ ಮೇಲೆ. ಮೆಹಂದಿ ನನಗೆ ಇಷ್ಟ ಸಹ, ಬಿಟ್ ಇಂಟ್ರೆಸ್ಟ್ ಸಹ, ಹಾಗೆ ಹೊಸತನವನ್ನು ಹುಡುಕಬಹುದು ಅದರಲ್ಲಿ. ಹಾಗೆ ಮೆಹಂದಿ ಹಾಕ್ತಿದ್ದೆ, ಅದು ಮತ್ತೆ ರಂಗೋಲಿ ಕಾಂಪಿಟೇಷನ್ಸ್ ಎಲ್ಲ ಹೋಗ್ತಿದ್ದೆ. ಈಗಲೂ ಕೂಡ ಕಂಟಿನ್ಯೂ ಮಾಡ್ತಾ ಇದ್ದೀರಾ? ವೆರಿ ನೈಸ್. ಸೊ ಇಷ್ಟೊತ್ತು ನಿಮ್ಮ ಹತ್ರ ಮಾತನಾಡಿದ್ವಿ, ಖುಷಿ ಆಯಿತು. ನಮಗೆ ಕಾರ್ಯಕ್ರಮವನ್ನು ಮುಗಿಸುವ ಹಂತಕ್ಕೆ ಬಂದಿದ್ದೇವೆ. ಸೊ ಇಷ್ಟು ವರ್ಷಗಳ ನಿಮ್ಮ ಈ ಜರ್ನಿಯಲ್ಲಿ, ಅಂದರೆ ಒಂದು ಡ್ಯಾನ್ಸ್ ಕಲಿಯುವಂತಹ ಜರ್ನಿ ಆಗಿರ್ಬೋದು, ನಿಮ್ಮ ರಂಗೋಲಿ ಅಥವಾ ಬೇರೆ ಹವ್ಯಾಸಗಳಾಗಿರ್ಬೋದು, ಯಾರಿಗಾದರೂ ಸಪೋರ್ಟ್ ಮಾಡಿದವ್ರಿಗೆ ಥ್ಯಾಂಕ್ಸ್ ಹೇಳಬೇಕಂತಿದ್ರೆ ನೀವು ನಮ್ಮ ವಾಹಿನಿಯ ಮೂಲಕ ಹೇಳ್ಬೋದು, ಅಥವಾ ಯಾರನ್ನಾದರೂ ನೆನಪಿಸ್ಕೊಳ್ಬೇಕು. ನೀವು ಲೆಕ್ಚರರ್ಸ್ ಬಗ್ಗೆ ಹೇಳಿದ್ರಿ, ನನ್ನ ಬಿಟ್ಟು ಯಾರನ್ನಾದರೂ ನೆನಪಿಸ್ಕೊಳ್ಬೇಕು, ಅವರ ಸಪೋರ್ಟ್ ನಿಮಗೆ ಹೀಗೆ ಇರಬೇಕು ಅಂತ ಅನಿಸಿದ್ರೆ ಅವರ ಬಗ್ಗೆ ಕೂಡ ಹೇಳಬಹುದು. ಸಪೋರ್ಟ್ ಕ್ಲಾಸಿಂದ ಅಕ್ಕನವರು, ಡಾನ್ಸ್ ಕ್ಲಾಸಿಂದ ಎಲ್ಲ ಹೊರಗೆ ಇದ್ದಾರೆ. ಅಂದರೆ ಅಮೆರಿಕದಲ್ಲಿ, ದುಬೈಯಲ್ಲಿ ಇದ್ದಾರೆ ಅಕ್ಷತಾ ಅಕ್ಕ, ಅಮೆರಿಕ USA ಅಲ್ಲಿ ಸುಷ್ಮಿತಾ ಅಕ್ಕ, ಲಂಡನ್ ಅಲ್ಲಿ ಮೇದಿನಿ ಅಕ್ಕ, ಬ್ಯಾಂಗ್ಳೂರಲ್ಲಿ ಅನುಶ್ರೀ ಅಕ್ಕ, ಶ್ರದ್ಧಾ ಅಕ್ಕನವರು ಇದ್ದಾರೆ. ಇವರೆಲ್ಲ ತುಂಬಾನೇ ಸಪೋರ್ಟ್ ಮಾಡಿದ್ದಾರೆ. ಇವನ್ ಎಕ್ಸಾಮ್ ಟೈಮ್ಸಿಗೆ, ಪ್ರಾಕ್ಟೀಸಿಗೆ ಬಂದಾಗ ಓದ್ಲಿಕ್ಕೆ ಬಿಟ್ಟು ನಂಗೆ ತಿನ್ನಿಸ್ತಾ ಇದ್ರು, ಓದು ಅಂತ, ಮತ್ತೆ ಪ್ರಾಕ್ಟೀಸ್ ಮಾಡ್ಬೇಕಲ್ಲ ಅಂತ, ಅಷ್ಟು ತುಂಬಾನೇ ಸಪೋರ್ಟ್ ಮಾಡಿದ್ದಾರೆ. ಮತ್ತೆ ಫ್ಯಾಮಿಲಿ ಅವರು, ನಂದು ಮಾವ, ಅಮ್ಮ, ಚಿಕ್ಕಮ್ಮ, ಅಜ್ಜಿ, ಅಪ್ಪನ ಫ್ಯಾಮಿಲಿಯಲ್ಲಿ ರೀಸೆಂಟ್ ಆಗಿ ಸಪೋರ್ಟ್ ಸ್ಟಾರ್ಟ್ ಮಾಡಿದ್ದು. ಸೊ ಓಕೆ. ಮತ್ತೆ ನಂದು ಟೀಚರ್ಸ್, ಹೈಸ್ಕೂಲ್ ಟೀಚರ್ಸ್, ಮತ್ತೆ ಈಗಿನ ಟೀಚರ್ಸ್, ಮತ್ತೆ ಈಗಿನ ಕ್ಲಾಸ್ಮೇಟ್ಸ್ 6 ಜನ. ನಾವು 6 ಜನದ ಒಂದು ಟೀಮ್. ಆ ಟೀಮಲ್ಲಿ 5 ಜನ ಇದ್ದಾರೆ ಕಾಲೇಜಲ್ಲಿ. ಸೊ ರಿನ್ನಾ, ದೀಕ್ಷಾ, ಲಿಶಾ, ಅಮೃತ, ಪ್ರಿಯಾಂಕಾ, ಇದು ನಂದು ಫ್ರೆಂಡ್ಸ್, ಈಗಿನ ಡಿಗ್ರಿ ಫ್ರೆಂಡ್ಸ್. ಓಕೆ, ನೈಸ್. ಇವರೆಲ್ಲರಿಗೂ ಥ್ಯಾಂಕ್ಸ್ ಹೇಳ್ಬೇಕು, ಅದೇ ತುಂಬಾನೇ ಸಪೋರ್ಟ್ ಮಾಡ್ತಾರೆ. ಮೇನ್ ಥ್ಯಾಂಕ್ಸ್ ನನ್ನ ಅಮ್ಮ, ಅಂದ್ರೆ ಫಸ್ಟ್ ಸಪೋರ್ಟೇ ಅವರು. ಅವರ ಸಪೋರ್ಟ್ ಇಲ್ಲದಿದ್ರೆ ಡಾನ್ಸ್ ಕ್ಲಾಸ್ ಡ್ರೀಮ್ ಇರ್ತಿತ್ತು. ಯಾಕಂದ್ರೆ ಅಪ್ಪನ ಸಪೋರ್ಟ್ಸ್ ಇರ್ಲಿಲ್ಲ. ಸೊ ಅಮ್ಮಂದೊಬ್ಬರದೇ ಸಪೋರ್ಟ್. ಸೊ ಇವತ್ತೀಗ ಎಲ್ಲರೂ ಸಪೋರ್ಟ್ ಮಾಡ್ತಾ ಇದ್ದಾರೆ. ಬಹುಶಃ ಡ್ಯಾನ್ಸ್ ಅನ್ನುವಂಥದ್ದು ಇಲ್ಲಿವರೆಗೆ ನಿಮ್ಮನ್ನು ಕರ್ಕೊಂಬಂದು ನಿಲ್ಲಿಸಿದೆ. ಇನ್ನು ಸಾಕಷ್ಟು ಎತ್ತರಕ್ಕೆ ಹೋಗಿ ನಿಮ್ಮ ಸಾಧನೆಗಳು ಹೀಗೆ ಮುಂದುವರಿತಿರಲಿ, ಎಲ್ಲ ಕಡೆಯಿಂದ ನಿಮಗೆ ಸಪೋರ್ಟ್ ಸಿಗಲಿ, ನಾವು ಕೂಡ ಸಪೋರ್ಟ್ ಮಾಡ್ತೇವೆ ಅಂತ ಹೇಳ್ತಾ ಕಾರ್ಯಕ್ರಮಕ್ಕೆ ಬಂದದಕ್ಕೆ ತುಂಬ ಹೃದಯದ ಧನ್ಯವಾದಗಳು. ನೋಡಿದ್ರಲ್ಲ ವೀಕ್ಷಕರೇ, ಇಷ್ಟು ಹೊತ್ತಿನ ತನಕ ನಾವು ನೃತ್ಯ ಕ್ಷೇತ್ರದಲ್ಲಿ ತಮ್ಮನ್ನು ತಾವು ತೊಡಗಿಸಿಕೊಂಡು, ಹಾಗೆ ತಮ್ಮ ಏನು ಹೇಳುವಂಥದ್ದು ವಿದ್ಯಾಭ್ಯಾಸವನ್ನು ಮುಂದುವರಿಸಿಕೊಂಡು ರಂಗೋಲಿ, ಮೆಹಂದಿ, ಹೀಗೆ ಇತರ ಹವ್ಯಾಸಗಳನ್ನು ಹೊಂದಿದ್ದಂತಹ ಅನ್ವಿತಾ ಕೋಟ್ಯಾನ್ ಅವರ ಜೊತೆ ಮಾತನಾಡಿದ್ವಿ.
ಮಾತಾಡಿದ್ವಿ. ಅವರ ಸಾಧನೆ ಇನ್ನಷ್ಟು ಎತ್ತರಕ್ಕೆ ಏರ್ಲಿ ಅಂತ ನಾನು ಹಾರೈಸ್ತಿದ್ದೇನೆ. ನಮ್ಮ ವಾಹಿನಿ ಕಡೆಯಿಂದ ಕೂಡ ಅದನ್ನೇ ನಾವು ಅಪೇಕ್ಷಿಸ್ತೇವೆ. ಹಾಗೆ ಇನ್ನೊಂದು ಕಲಾವಿದರ ಜೊತೆಗೆ ಅವರ ಜೀವನದ ಕಥೆಯನ್ನ ಮತ್ತೊಮ್ಮೆ ಕೇಳಲಿಕ್ಕೆ ಮುಂದಿನ ವಾರ ಬರ್ತೇನೆ. ಅಲ್ಲಿವರೆಗೆ ನೀವು ನೋಡ್ತಾ ಇರಿ ಸ್ಪಂದನ.